ಶ್ರೀ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಇದರ ಗಿಫ್ಟ್ ಸ್ಕೀಮ್ ಇದರ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಇದೀಗ ಗಿಫ್ಟ್ ಸ್ಕೀಮ್ ಉದ್ಘಾಟನೆ ಮತ್ತು ಪ್ರಥಮ ಡ್ರಾ ಇನ್ನು ಕೆಲವೇ ನಿಮಿಷಗಳಲ್ಲಿ ನೆರವೇರುವುದಕ್ಕಿದೆ. ಆ ನಿಟ್ಟಿನಲ್ಲಿ ಉಪಸ್ಥಿತರಿರುವ ಎಲ್ಲ ಗ್ರಾಹಕ ಬಂಧುಗಳಿಗೆ ನಲ್ಮೆಯ ಸ್ವಾಗತವನ್ನು ಬಯಸಿದ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಅಶ್ವಿನ್ ಎಲ್ ಶೆಟ್ಟಿ ಅಧ್ಯಕ್ಷರು, ರೋಟರಿ ಲೈಟ್ ಅತಿಥಿಗಳು ಶ್ರೀಯುತ ವಾಮನ್ ಪೈ ಅಧ್ಯಕ್ಷರು, ವರ್ತಕರ ಸಂಘ ಪುತ್ತೂರು, ಶ್ರೀಯುತ ಸುದ್ದಿ ನೋಂಡ ಅಧ್ಯಕ್ಷರು, ಕೊಡಿಯೂರು ಗುರುದೇವ ಸೇವಾ ಬಳಗ ಪುತ್ತೂರು, ನಯನ ರೈ ಅಧ್ಯಕ್ಷರು, ಕೊಡಿಯೂರು ವಜ್ರಮಾರ್ಗ ಮಹಿಳಾ ಘಟಕ ಪುತ್ತೂರು, ಪವಿತ್ರ ಪ್ರಬಂಧಕರು, ಕೊಡಿಯೂರು ದೇಶ ಸಹಕಾರಿ ಸಂಘ ಪುತ್ತೂರು, ಶ್ರೀಯುತ ಮೋಹನ್ ಬಿತ್ರಾಳ ನಿವೃತ್ತ ನೋಂದಣಾಧಿಕಾರಿಗಳು, ನಿರ್ದೇಶಕರು, ಶಾರದಾ ವಿರುದ್ಧೋದ್ದೇಶ ಸಹಕಾರಿ ಸಂಘ ಪುತ್ತೂರು, ಕೇಶವ ನಾಯಕ್ ಮುಂಡಗುಜ್ಜಿ ಮೊಕ್ತೇಸರರು, ಅರಮಗಾರ ಕುಟುಂಬಸ್ಥರ ತರವಾಡು, ಶಶಿಕಲಾ ಹೂವಯ್ಯ ಮಾನ್ಯ ಸದಸ್ಯರು, ನಗರಸಭೆ ಪುತ್ತೂರು, ಶ್ರೀಯುತ ರಾಘವ ನಾಯಕ್ ಇನ್ನಿಗೋಡೆ, ಶ್ರೀಯುತ ಮಂಜುನಾಥ್ ಇವರ ತಂದೆ, ಎಲ್ಲ ಅತಿಥಿ ಬಂಧುಗಳ ಉಪಸ್ಥಿತಿಯೊಂದಿಗೆ ಈಗ ಕಾರ್ಯಕ್ರಮ ನೆರವೇರುತ್ತೆ. ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಸಂಸ್ಥೆಯನ್ನ 78 ವರ್ಷಗಳ ಇತಿಹಾಸದೊಂದಿಗೆ ವ್ಯವಸ್ಥಿತವಾಗಿ ಮುನ್ನಡೆಸುತ್ತಿರುವ ಮಂಜುನಾಥ್ ಬಿಟ್ಲಾ ಇವರು ಎಲ್ಲ ಅತಿಥಿ ಬಂಧುಗಳನ್ನ ವೇದಿಕೆಗೆ ಕರೆತರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ಆತ್ನದ್ಯಾ ಅವು ಬುಕ್ ಬರಲಿ ಅಂತಾನೆ ಆಡಿಯೋ ಓಪನ್ ಆಡಿಯೋ ಕ್ಲೀನ್ ಅಂತ
ಸುದ್ದಿ ಶ್ರೀಮಂತೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಇದರ ಗಿಫ್ಟ್ ಸ್ಕೀಮಿನ ಉದ್ಘಾಟನಾ ಸಮಾರಂಭ ಕೆಲವೇ ನಿಮಿಷಗಳಲ್ಲಿ ಆರಂಭಗೊಳ್ಳಲಿದೆ. ಒಡಿಯೂರು ಶ್ರೀ ಗುರುದೇವ ಸೇವಾ ಬಳಗ ಪುತ್ತೂರು ಘಟಕದ ವತಿಯಿಂದ 17ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ರಾಮ ನಾಮಧಾರಕ ಹವನ ಪೂರ್ವಕ ಶ್ರೀ ಹನುಮಯಾಗ ದಿನಾಂಕ 15/11/2024 ಶುಕ್ರವಾರ ಶ್ರೀ ನಟರಾಜ ವೇದಿಕೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇಲ್ಲಿ ನೆರವೇರಲಿದೆ. ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ಭಗವದ್ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎನ್ನುವ ವಿನಂತಿ. ಒಡಿಯೂರು ಶ್ರೀ ಗುರುದೇವ ಸೇವಾ ಬಳಗ ಪುತ್ತೂರು ಘಟಕ ಇವರದು. ಶ್ರೀಮಂತೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಇದರ ಗಿಫ್ಟ್ ಸ್ಕೀಮಿನ ಉದ್ಘಾಟನಾ ಸಮಾರಂಭದ ಉದ್ಘಾಟಕರು ಅಶ್ವಿನ್ ಎಲ್ ಶೆಟ್ಟಿ, ಅಧ್ಯಕ್ಷರು ರೋಟರಿ ಎಲ್ಐಟಿ ಪುತ್ತೂರು. ಶ್ರೀಯುತ ವಾಮನ್ ಪೈ, ಅಧ್ಯಕ್ಷರು ವರ್ತಕರ ಸಂಘ ಪುತ್ತೂರು. ಸುಧೀರ್ ನೋಂಡ, ಅಧ್ಯಕ್ಷರು ಒಡಿಯೂರು ಗುರುದೇವ ಸೇವಾ ಬಳಗ ಪುತ್ತೂರು. ನಯನಾರೈ, ಅಧ್ಯಕ್ಷರು ಒಡಿಯೂರು ವಜ್ರಮಾತ ಮಹಿಳಾ ಘಟಕ ಪುತ್ತೂರು. ಪವಿತ್ರ ಪ್ರಬಂಧಕರು ಒಡಿಯೂರು ವಿವಿಧೋದ್ದೇಶ ಸಹಕಾರಿ ಸಂಘ. ಶ್ರೀಯುತ ಮೋಹನ್ ಬೆದ್ರಾಳ, ನಿರ್ದೇಶಕರು ಶಾರದಾಂಬ ವಿವಿಧೋದ್ದೇಶ ಸಹಕಾರಿ ಸಂಘ ಪುತ್ತೂರು. ಕೇಶವ ನಾಯಕ್ ಮುಂಡಕುಚ್ಚಿ, ಮುಕ್ತೇಶ್ವರರು ಅನಂಗಾರ್ ಕುಟುಂಬಸ್ಥರ ತರವಾಡು. ಶಶಿಕಲಾ ಹೂವಯ್ಯ, ಮಾನ್ಯ ಸದಸ್ಯರು ನಗರಸಭೆ ಪುತ್ತೂರು. ರಾಘವ ನಾಯಕ್ ಇನ್ನಿಗುಳಿ, ಅದೇ ರೀತಿ ನಾರಾಯಣ ಅಡಕಸ್ಥಳ ಎಲ್ಲ ಅತಿಥಿ ಬಂಧುಗಳನ್ನ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಇದರ ಮುಖ್ಯಸ್ಥರಾಗಿರುವಂತಹ ಶುದ್ಧ ಮಂಜುನಾಥ ಬಿಟ್ಲಾ ಇವರು ವೇದಿಕೆಗೆ ಕರೆತರಬೇಕು ಎನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಇದರ ಗಿಫ್ಟ್ ಸ್ಕೀಮ್ ಉದ್ಘಾಟನಾ ಸಮಾರಂಭದ ಲೈವ್ ಅನ್ನ ಸುದ್ದಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡುವಂತ ಅವಕಾಶ ಇದೆ. ಕಾರ್ಯಕ್ರಮದ ನಂತರ ಕೂಡ
ಇದನ್ನು ವೀಕ್ಷಿಸುವುದಕ್ಕೆ ಅವಕಾಶ ಇದೆ. ಜೊತೆಗೆ ಇವತ್ತು ಸ್ಕೀಮಿನ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಭಾಗವಹಿಸದೇ ಇರುವವರು ಕೂಡ ಇದರ ಸದುಪಯೋಗವನ್ನ ಪಡೆದುಕೊಳ್ಳಬಹುದು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ 28 ವರ್ಷಗಳಿಂದ ಬಿಡ್ಲ ಬೆಲ್ಲ ಮತ್ತು ವಿಶೇಷವಾಗಿ ಕಳೆದೊಂದು ವರ್ಷಗಳಿಂದ ಪುತ್ತೂರಿನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಣೆಯನ್ನ ಮಾಡುತ್ತಿರುವಂತಹ ಒಂದು ಸಂಸ್ಥೆ ಇದಾಗಿದೆ. ಇವತ್ತು ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಸಂಸ್ಥೆಯ ವತಿಯಿಂದ ಗಿಫ್ಟ್ ಸ್ಕೀಮ್ ಇದರ ಉದ್ಘಾಟನಾ ಪ್ರಯುಕ್ತ ಒಟ್ಟು 50 ಕಂತುಗಳು, ಜೊತೆಗೆ ತಿಂಗಳಲ್ಲಿ 2 ಕಂತುಗಳನ್ನ ರೂ. 500ರಂತೆ ಸೇರಿಸಿಕೊಂಡು ನೀವು 50 ಕಂತುಗಳನ್ನ ಕಳೆದಿರಿ. ಈ 50 ಕಂತುಗಳಲ್ಲಿ 21 ಫರ್ನಿಚರ್ ಸೆಟ್ಗಳನ್ನ ಪಡೆಯುವಂತ ಅವಕಾಶ ನಿಮ್ಮದಾಗತ್ತೆ. ಎಲೆಕ್ಟ್ರಿಷಿಯನ್ ವಿಶೇಷವಾಗಿ ಎಲೆಕ್ಟ್ರಾನಿಕ್ ಐಟಮ್ಗಳನ್ನ ಸುಮಾರು 18 ತಮ್ಮದಾಗಿಸಿಕೊಳ್ಳುತ್ತೀರಿ. 2 ಸ್ಕೂಟಿ, 5 ಕ್ಯಾಶ್ಗೆ ಸಂಬಂಧಪಟ್ಟಂತ ಫರ್ನಿಚರ್ ಗಳನ್ನ ಪಡೆದುಕೊಳ್ಳುವಂತ ಅವಕಾಶ, 3 ಗೋಲ್ಡ್ ಐಟಮ್ಗಳನ್ನ ಪಡೆದುಕೊಳ್ಳುವಂತ ಅವಕಾಶ, ಕಡೆಯದಾಗಿ ನಮ್ಮ ಪಕ್ಕದಲ್ಲಿರುವಂತ ಕೆಂಪು ಸ್ವಿಫ್ಟ್ ಕಾರನ್ನ ಕೂಡ ಇದರಲ್ಲಿ ಯಾರಾದರೂ ಒಬ್ಬರು ಪಡೆದುಕೊಳ್ಳುವಂತ ಒಂದು ಸುವರ್ಣ ಅವಕಾಶವನ್ನ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ನೀಡುತ್ತೆ. ಒಟ್ಟು 1 ರಿಂದ 50 ಕಂತುಗಳವರೆಗೂ ಕೂಡ ವಿನೂತನವಾದ ಐಟಮ್ಗಳನ್ನ ಮಂಜುನಾಥೇಶ್ವರ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಸಂಸ್ಥೆ ನಿಮಗೆ ನೀಡುವಂತಹ ಕಾರ್ಯಕ್ರಮವನ್ನ ಮಾಡುತ್ತೆ. ಇವತ್ತು ನಮ್ಮ ಪಕ್ಕದಲ್ಲಿ 3 ಡೋರ್ ಅಲ್ಮೆರಾ ಇದೆ, ಅದರ ಪಕ್ಕದಲ್ಲಿ ಡ್ರೆಸ್ ಟೇಬಲ್ ಇದೆ. ಇವತ್ತಿನ ಲಕ್ಕಿ ವ್ಯಕ್ತಿಗೆ ವಿಶೇಷವಾಗಿ ಬಂಪರ್ ಪ್ರೈಸ್ ಆಗಿ ಇವತ್ತು ಈ 2 ಐಟಮ್ಗಳನ್ನ ಮನೆಗೊಯ್ಯುವಂತ ಒಂದು ಸುವರ್ಣ ಅವಕಾಶ ನಿಮ್ಮದಾಗಿದೆ. ಸುಮಾರು 10 ಸಾರಿಗಳನ್ನ ಸರ್ಪ್ರೈಸ್ ಗಿಫ್ಟ್ ಆಗಿ ಇವತ್ತು ಕೊಡುವಂತ ಕಾರ್ಯ ಆಗುತ್ತೆ. ಜೊತೆಗೆ ನೀವು ಈ ಒಂದು ಗಿಫ್ಟ್ ಸ್ಕೀಮ್ಗೆ ಸಂಬಂಧಪಟ್ಟಂತಹ ಈ ಪೋಸ್ಟರ್ ಅನ್ನ ವಾಟ್ಸ್ಆಪ್ ನಲ್ಲಿ ಸ್ಟೇಟಸ್ ಹಾಕಿ ಅದರ ಸ್ಕ್ರೀನ್ ಶೀಟ್ ಅನ್ನ ಕೂಡ ನಮಗೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸಿಕೊಟ್ಟಿದ್ದೀರಾ. ಅದನ್ನ ಕೂಡ ಇವತ್ತು ನಿಮ್ಮ ಮುಂದೆಯೇ ಡ್ರಾ ಮಾಡಿ ಆ ವಿಜೇತರಾಗಿ 5 ವ್ಯಕ್ತಿಗಳನ್ನ ಆಯ್ಕೆ ಮಾಡುತ್ತೇವೆ. ಜೊತೆಗೆ ವಿಶೇಷವಾಗಿ ಇವತ್ತು ಭಾಗವಹಿಸಿದವರು ಕೂಪನ್ ಅನ್ನು ಹಾಕಿದವರಿಗೂ ಕೂಡ ಬಹುಮಾನವನ್ನ ಪಡೆದುಕೊಳ್ಳುವಂತ ಅವಕಾಶ ಇದೆ. 10 ಜನರಿಗೆ ಈ ಪೆಟ್ಟಿಗೆಯಲ್ಲಿರುವಂತ ಲಕ್ಕಿ ವ್ಯಕ್ತಿಗಳಾಗಿ ಆಯ್ಕೆ ಮಾಡುವಂತ ಸುವರ್ಣ ಅವಕಾಶವನ್ನು ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ನಿಮಗೆ ನೀಡಲಿಕ್ಕಿದೆ. ಆ ನಿಟ್ಟಿನಲ್ಲಿ ಎಲ್ಲ ಗ್ರಾಹಕ ಬಂಧುಗಳು ಇವತ್ತು ಒಟ್ಟು 25 ಐಟಮ್ಗಳನ್ನ ತಮ್ಮದಾಗಿಸಿಕೊಳ್ಳುವಂತ ಸುವರ್ಣ ಅವಕಾಶ ನಿಮ್ಮದಾಗಲಿದೆ. ಇದೀಗ ಈ ಉದ್ಘಾಟನಾ ಸಮಾರಂಭದ ಅತಿಥಿಗಳನ್ನ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಮಾಲಕರಾಗಿರುವ ಶ್ರೀಯುತ ಮಂಜುನಾಥ್ ಬಿಡ್ಲಾ ಇವರು ವೇದಿಕೆಗೆ ಕರೆತರಬೇಕು. ನಿಮ್ಮ ಚಪ್ಪಾಳೆಯ ಸದ್ದಿನೊಂದಿಗೆ ಅತಿಥಿಗಳು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಉದ್ಘಾಟಕರಾಗಿರುವ ಅಶ್ವಿನ್ ಎಲ್ ಶೆಟ್ಟಿ ಅಧ್ಯಕ್ಷರು, ರೋಟರಿ ಅಲೈಟ್ ಪುತ್ತೂರು, ವಾಮನ್ ಪೈ ಅಧ್ಯಕ್ಷರು, ವರ್ತಕರ ಸಂಘ ಪುತ್ತೂರು, ಸುಧೀರ್ ನೋಟ ಅಧ್ಯಕ್ಷರು, ಒಡಿಯೂರು ಗುರುದೇವ ಸೇವಾ ಬಳಗ ಪುತ್ತೂರು, ನಯನಾರೈ ಅಧ್ಯಕ್ಷರು, ಒಡಿಯೂರು ವಜ್ರಮಾತ ಮಹಿಳಾ ಘಟಕ ಪುತ್ತೂರು, ಮೋಹನ್ ಬೆದ್ರಾಳ ನಿರ್ದೇಶಕರು, ಶಾರದಾ ವಿವಿಧೋದ್ದೇಶ ಸಹಕಾರಿ ಸಂಘ ಪುತ್ತೂರು, ಕೇಶವನಾಯಕ್ ಮುಂಡಕುಚ್ಚಿ ಮುಕ್ತೇಶ್ವರರು, ಅನೌಗ ಕುಟುಂಬಸ್ಥರ ತರವಾಡ ಮನೆ, ಅದೇ ರೀತಿ ಶಶಿಕಲ್ ಬೋಬಯ್ಯ ವಿಶೇಷ ಸದಸ್ಯರು, ನಗರಸಭೆ ಪುತ್ತೂರು, ನಾರಾಯಣ ಅಡಕ ಜೊತೆಗೆ ಪ್ರಥಮ ಡ್ರಾವನ್ನ ನಡೆಸಿಕೊಡುವಂತ ಒಂದು ಅಮೃತ ಗಳಿಗೆ ನಾವು ಸಾಕ್ಷಿಗಳಾಗಿದ್ದೇವೆ. ಯಾವುದೇ ಕಾರ್ಯಕ್ರಮವನ್ನ ಆರಂಭ ಮಾಡುವ ಮುನ್ನ ಶಕ್ತಿ ಮತ್ತು ಚೈತನ್ಯದ ಪ್ರತೀಕ ಶ್ರದ್ಧೆ ಮತ್ತು ಏಕ ಮನಸ್ಸಿನ ದ್ಯೋತಕವಾಗಿರುವ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯಿಂದ ನೀಡಬೇಕು ಅನ್ನುವ ವಿನಂತಿ ಶ್ರೀಮತಿ ಶಾರದಾ ಕೇಶವ್, ಕಾರ್ಯದರ್ಶಿಗಳು, ಒಡಿಯೂರು ವಜ್ರಮಾತ ಮಹಿಳಾ ಘಟಕ ಇವರಿಂದ. ಎಲ್ಲರೂ ಗೆದ್ದು ನಿಂತು ಪ್ರಾರ್ಥನೆಗೆ ಜೊತೆಯಾಗಬೇಕು ಅನ್ನುವ ವಿನಂತಿ.
ವಂದನೆಯಿರೆಗೆ ಸೊಂಡಿಲುದಾರೆಗೆ ನಂಬೂದಿ ಗಣಪತಿ ದೇವರೆಗೆ ವಂದನೆಯಿರೆಗೆ ಸೊಂಡಿಲುದಾರೆಗೆ ನಂಬೂದಿ ಗಣಪತಿ ದೇವರೆಗೆ ಓಹೋ ನಂಬೂದಿ ಗಣಪತಿ ದೇವರೆಗೆ ಚೌತಿದ ದಿನ ತನಿ ಚಂದ್ರಗು ಶಾಪ ಕೊರುತೀನ ಸುಂದರ ಮೂರುತಿಗ ಚೌತಿದ ದಿನ ತನಿ ಚಂದ್ರಗು ಶಾಪ ಕೊರುತೀನ ಸುಂದರ ಮೂರುತಿಗ ಸುಂದರ ಮೂರುತಿಗ ವಿದ್ಯಾದಿ ದೇವತೆ ಶಾರದೀರ್ ವಿದ್ಯೆ ಬುದ್ಧಿನ ಎಂಕ್ಲೆ ಒದಗಾಲೆ ವಿದ್ಯಾದಿ ದೇವತೆ ಶಾರದೀರ್ ವಿದ್ಯೆ ಬುದ್ಧಿನ ಎಂಕ್ಲೆ ಒದಗಾಲೆ ಓಹೋ ವಿದ್ಯೆ ಬುದ್ಧಿನ ಎಂಕ್ಲೆ ಒದಗಾಲೆ ಕೀರ್ತಿ ಬಾರಿ ಮಲ್ಲವೋ ಮೂರ್ತಿ ಬಾರಿ ಅಯ್ಯವೋ ಊರೋಡೆ ಮಹಾಮಲ್ಲ ದೇವರೀರ್ ಕೀರ್ತಿ ಬಾರಿ ಮಲ್ಲವೋ ಮೂರ್ತಿ ಬಾರಿ ಅಯ್ಯವೋ ಊರೋಡೆ ಮಹಾಮಲ್ಲ ದೇವರೀರ್ ಓಹೋ ಊರೋಡೆ ಮಹಾಮಲ್ಲ ದೇವರೀರ್ ವಂದನೆಯಿರೆಗೆ ಸೊಂಡಿಲುದಾರೆಗೆ ನಂಬೋದಿ ಗಣಪತಿ ದೇವರೆಗೆ ಓಹೋ ನಂಬೋದಿ ಗಣಪತಿ ದೇವರೆಗೆ ಓಹೋ ನಂಬೋದಿ ಗಣಪತಿ ದೇವರೆಗೆ ಸ್ವೀಕಾರ ಮಾಡಬೇಕು ವಿನಂತಿಯ ಮೇರೆಗೆ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಇದರ ಲಕ್ಕಿ ಗಿಫ್ಟ್ ಸ್ಕೀಮ್ ಇದರ ಉದ್ಘಾಟನೆ ಮತ್ತು ಬಂಪರ್ ಇಂದಿನ ಸಮಾರಂಭದ ಉದ್ಘಾಟಕರಾಗಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶ್ರೀಯುತ ಅಶ್ವಿನ್ ಎಲ್ ಶೆಟ್ಟಿ ಅಧ್ಯಕ್ಷರು ರೋಟರಿ ಎಲ್ಐ ಪುತ್ತೂರು ಜೊತೆಗೆ ವಿದ್ಯಾಲಕ್ಷ್ಮಿ ಸಂಸ್ಥಾ ಸಂಸ್ಥೆಯ ಆಡಳಿತ ನಿರ್ದೇಶಕರು ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಸೇರಿರುವ ಸಮಸ್ತ ಗ್ರಾಹಕ ವರ್ಗಗಳ ಪರವಾಗಿ ಅಶ್ವಿನ್ ಎಲ್ ಶೆಟ್ಟಿ ಇವರಿಂದ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ ರವೀಂದ್ರ ಪಡಿ ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತ ನೀಡಬೇಕು ಎನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ರವೀಂದ್ರ ಪಡಿಯವರು ವೇದಿಕೆಗೆ ಬಂದು ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಶ್ರೀಯುತ ಅಶ್ವಿನ್ ಎಲ್ ಶೆಟ್ಟಿ ಇವರನ್ನ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಪುತ್ತೂರು ವರ್ತಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ವಾಮನಪೈ ತಮ್ಮನ್ನ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ಶ್ರೀಯುತ ಜಯರಾಜ್ ಮಾಲಕರು JR ಎಂಟರ್ಪ್ರೈಸಸ್ ಪುತ್ತೂರು ಇವರು ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಎನ್ನುವ ಕೋರಿಕೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಯುತ ಸುಧೀರ್ ಮುಂಡ ಅಧ್ಯಕ್ಷರು ಒಡಿಯೂರು ಗುರುದೇವ ಸೇವಾ ಬಳಗ ಪುತ್ತೂರು ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಇವರಿಗೆ ಕೇಶವ ತೀರ್ಥಲ ಇವರು ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಎನ್ನುವ ವಿನಂತಿ. ಕೇಶವ ತೀರ್ಥಲ ಇವರು ವೇದಿಕೆಗೆ ಬಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಎನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಶ್ರೀಮತಿ ನಯನಾ ರೈ ಅಧ್ಯಕ್ಷರು ಒಡಿಯೂರು ವಜ್ರಮಾತ ಮಹಿಳಾ ಘಟಕ ಪುತ್ತೂರು ಇವರಿಗೂ ಕೂಡ ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಇವರಿಗೆ ಶ್ರೀಮತಿ ರಶ್ಮಿ ಇವರು ವೇದಿಕೆಗೆ ಬಂದು ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಎನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಮೋಹನ್ ಬಿದ್ರಾಳ ನಿರ್ದೇಶಕರು ಶಾರದಾಂಬ ವಿವಿಧೋದ್ದೇಶ ಸಹಕಾರಿ ಸಂಘ ಪುತ್ತೂರು ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇವರಿಗೆ ಕೇಶವ ನಾಯಕ ಕೈಪಲ ಇವರು ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಎಸ್ ವಿಜಯಕುಮಾರ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು, ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಶ್ರೀಯುತ ಮಂಜುನಾಥ್ ವಿಟ್ಲ ಇವರೇ ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ಕೇಶವ ನಾಯಕ್ ಮುಂದಕ್ಕಚ್ಚಿ ಮುಕ್ತೇಸರರು ಅನಬುಗಾರ್ ಕುಟುಂಬಸ್ಥರ ತರಮಾಡು ಮನೆ ಉಪಸ್ಥಿತರಿದ್ದಾರೆ.
ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಪದ್ಮನಾಭ ಪಡಿ ಇವರು ವೇದಿಕೆ ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಈ ಭಾಗದ ಸ್ಥಳೀಯ ಕನ್ನಡ ಸಭಾ ಸದಸ್ಯರಾಗಿರುವಂತಹ ಶ್ರೀಮತಿ ಶಶಿಕಲಾ ಹೂವಯ್ಯ ತಪ್ಪು ಕೂಡ ಗೌರವಪೂರ್ವಕ ಸ್ವಾಗತವನ್ನ ಬಯಸ್ತಾ ಶ್ರೀಮತಿ ಶಾರದಾ ಕೇಶವ್ ಇವರು ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ರಾಘವ ನಾಯಕ್ ಕಿನ್ನಿಗೋಡಿ ಮಂಜುನಾಥ್ ಅವರ ತಂದೆ ತಮ್ಮನ್ನ ಕೂಡ ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ಕವಿತಾ ರವೀಂದ್ರ ಇವರು ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಎನ್ನುವ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳಿಗೆ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಮಂಜುನಾಥ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಎಲ್ಲ ಗ್ರಾಹಕ ಬಂಧುಗಳಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮವನ್ನ ಲೈವ್ ಮೂಲಕ ಮನೆ ಮತ್ತು ಮನಕ್ಕೆ ಮುಟ್ಟಿಸುವಂತ ಸುದ್ದಿ ಬಿಡುಗಡೆ ಸಂಸ್ಥೆಯ ಸಂಬಂಧಪಟ್ಟ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಹಳೆಯ ಬೇರಿನ ನಡೆಯ ಬಗ್ಗೆ ಹೊಸ ಚಿಗುರಿಗೆ ಪರಿಚಯಿಸುವಂತ ಪ್ರಾಸ್ತಾವಿಕ ಮಾತುಗಳು ಈ ಸ್ಕೀಮ್ ನಡೆಯುತ್ತದೆ. ಒಟ್ಟು ಈ ಕಾರ್ಯಕ್ರಮದ ಉದ್ದೇಶ ಎನ್ನುವ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಶ್ರೀಯುತ ಮಂಜುನಾಥ್ ಬಿಟ್ಲ ಶ್ರೀಯುತ ನಾರಾಯಣ ನಾಯಕ ನಮ್ಮ ಜೊತೆ ಅಡಿಗಸ್ಥಳ ಉಪಸ್ಥಿತರಿದ್ದಾರೆ. ಇವರಿಗೂ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಕೇಶವ ಇವರು ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಪ್ರಾಸ್ತಾವಿಕ ಶ್ರೀಯುತ ರವಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಜಯರಾಜ್ ಅವರು ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಮೊದಲಿಗೆ ದೀಪ ಪ್ರಜ್ವಲನೆಯನ್ನ ಮಾಡಿ ನಂತರ ಪ್ರಾಸ್ತಾವಿಕ ಮಾತುಗಳ ಕಡೆಗೆ ತೆರೆತವೆ. ಬೆಳಕು ಹರಿದು ಬರಲಿ, ಅರುಣೋದಯದ ಸೂರ್ಯನ ತೆರಲಿ, ಮಂಗಳಮಯವಿರಲಿ, ಹರ್ಷದ ಹೊನಲಿರಲಿ ಎನ್ನುವ ವಿಶೇಷ ಆಶಯದೊಂದಿಗೆ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಸಾಧನಪಡಿಸುತ್ತಿರುವ ಗಿಫ್ಟ್ ಸ್ಕೀಮ್ ಉದ್ಘಾಟನಾ ಸಮಾರಂಭದ ಉದ್ಘಾಟನೆ ಅಶ್ವಿನ್ ಎಲ್ ಶೆಟ್ಟಿ ಅಧ್ಯಕ್ಷರು, ರೋಟರಿ ಅಲೈ ಪುತ್ತೂರು ಹಾಗೂ ಬಾಂಬೆ ಅಧ್ಯಕ್ಷರು, ವರ್ತಕರ ಸಂಘ ಪುತ್ತೂರು ಇವರು ಅಧಿಕೃತವಾಗಿ ದೀಪ ಪ್ರಜ್ವಲನೆಯೊಂದಿಗೆ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅನ್ನುವ ವಿನಂತಿ. ಎಲ್ಲರೂ ಎದ್ದು ನಿಂತು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆಯಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. दीपं हरतु दीपावं दीपज्योति नमोस्तुते शुभं करोतु कल्याणम् आरोग्य सुख संपदं विषबुद्धि विनाशाय आत्मज्योति नमोस्तुते आत्मज्योति प्रतिष्ठाय ब्रह्मज्योति नमोस्तुते ब्रह्मज्योति प्रतिष्ठाय गुरुज्योति नमोस्तुते गुरुज्योति नमोस्तुते गुरुज्योति नमोस्तुते. ಕೃತಜ್ಞತೆಗಳು. ದೀಪ ಪ್ರಜ್ವಲನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಅತಿಥಿ ಬಂಧುಗಳಿಗೆ ಎಲ್ಲರೂ ತಮ್ಮ ಆಸನವನ್ನ ಮತ್ತೆ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಪ್ರಾಸ್ತಾವಿಕ ಮಾತುಗಳಲ್ಲಿ ಶ್ರೀಯುತ ಮಂಜುನಾಥ್ ಬಿಟ್ಲ ಇವರು ಕಾರ್ಯಕ್ರಮವನ್ನ ಮುಂದುವರಿಸಿದ ಮಂಜುನಾಥ್ ಬಿಟ್ಲ ಇವರು ಪ್ರಾಸ್ತಾವಿಕ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನಾವು ವಿಟ್ಲದಲ್ಲಿ ನಮ್ಮ ಎಲೆಕ್ಟ್ರಾನಿಕ್ಸ್ ಶಾಪನ್ನು ಪ್ರಾರಂಭಿಸಿ 28 ರಿಂದ ಈ ಚೌತಿಗೆ ಮೊನ್ನೆ 29 ವರ್ಷಗಳಾಯಿತು.
ಬೆಲ್ಲದಲ್ಲಿ ನಮ್ಮ ಅಂಗಡಿಯನ್ನು ನಾವು ಸ್ಟಾರ್ಟ್ ಮಾಡಿ 20 ವರ್ಷಗಳಾಯಿತು. ಈಗ ಈ ಪುತ್ತೂರಿನ ಶೋರೂಮ್ ಈಗ 1ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ನಾವು ವಿಟ್ಲದಲ್ಲಿ ಟೋಟಲ್ 4 ಸಲ ಸ್ಕೀಮು ಮಾಡಿ ನಮ್ಮ ಸ್ಕೀಮ್ ಸಕ್ಸಸ್ ಆಗಿ ನಡೆದಿದೆ. ಈಗಲೂ ಸಹ ಒಂದು ಸ್ಕೀಮು ನಡೆಯುತ್ತಾ ಇದೆ. ಅದಲ್ಲದೆ ಈಗ ವಿಟ್ಲದಲ್ಲಿ ಸ್ವಲ್ಪ ದೊಡ್ಡ ಮಟ್ಟಿಗೆ ಸ್ಕೀಮನ್ನು ಮಾಡಿದ್ದೇವೆ. ಇಲ್ಲಿ ಜಾಸ್ತಿ ಜನ ಇರುವ ಕಾರಣ ಜಾಸ್ತಿ ಜನರು ಸೇರ್ತಾ ಇದ್ದಾರೆ. ಹಾಗೆ ನಮಗೆ ಹೆಚ್ಚು ಕಮ್ಮಿ 1,000 ಜನ ಈಗ ಹತ್ತಿರ ಆಗಿದೆ. ಇದೀಗ ಇವತ್ತು ಪ್ರಥಮ ರೌಂಡ್ ಇವತ್ತು ಸಿಗುವಂತ ಐಟಮ್ ಬರೀ 500 ರೂಪಾಯಿ. ಎರಡು ಐಟಮ್ಗಳು ಹೆಚ್ಚು ಕಮ್ಮಿ 24-23 ಸಾವಿರ ವ್ಯಾಲ್ಯೂನ ಐಟಮ್ ಬರೀ 500 ರೂಪಾಯಿಗೆ ಯಾರಿಗಾದ್ರೆ ಒಂದು ವ್ಯಕ್ತಿಗೆ ಸಿಗ್ತದೆ. ಮತ್ತೆ ಅವರು ಹಣ ಕಟ್ಟಲಿಕ್ಕಿಲ್ಲ. ಆ ಥರ ನಾವು ಇನ್ನೊಂದು 500 ರೂಪಾಯಿ ಕಟ್ಟಿದವರಿಗೆ ಸೆಕೆಂಡ್ ಡ್ರಾ ಆಗ್ತದೆ. ಅವರು ಸಹ ಅದೇ ಥರ ಹಣ ಕಟ್ಟಲಿಕ್ಕೆ ಇಲ್ಲ. ಮತ್ತೆ ನೆಕ್ಸ್ಟ್ ಹಾಗೆ ಆ ಥರ ನಮ್ಮ ಸ್ಕೀಮ್ ನಡೀತದೆ. ಬಂಪರ್ ಬಹುಮಾನವಾಗಿ ಕಾರನ್ನು ಇಲ್ಲಿ ತಂದಿಟ್ಟಿದ್ದೇವೆ. ಅದೇ ಸ್ವಿಫ್ಟ್ ಕಾರನ್ನು ನಾವು ಕೊಡುವಂಥದ್ದು. ಅದು ಲಾಸ್ಟಿಗೆ 50ನೇ ಡ್ರಾ. ಟೋಟಲ್ 24 ತಿಂಗಳ ಆದ ಕೂಡಲೇ 25ನೇ ತಿಂಗಳಿಗೆ ಈ ಕಾರ್ ಕೊಡುವಂಥದ್ದು. ಹಾಗೆ ಅಲ್ಲಿಗೆ ನಮ್ಮ ಇಲ್ಲಿಯ ಸ್ಕೀಮು 2 ವರ್ಷದಲ್ಲಿ ಮುಗಿಯುತ್ತದೆ. ಹಾಗೆ ಈಗ ಇರುವ 1,000 ಜನ ನಮಗೆ ಸೇರಿದ್ದಾರೆ ಹೆಚ್ಚು ಕಮ್ಮಿ. ಆ 1,000 ಜನ ಸೇರಿದಲ್ಲಿ ನಮಗೆ ಈ ನಾವು ಗ್ರಹಿಸಿದಂತ ಈ ಐಟಮ್ಗಳನ್ನು ಕೊಡುವುದಕ್ಕೆ ನಮಗೆ ಯಾವುದೇ ತೊಂದರೆ ಇಲ್ಲ. ಕರೆಕ್ಟ್ ಆಗಿ ನಮಗೆ ಬರ್ತದೆ. 1,000 ಮೇಲೆ ಸ್ವಲ್ಪ ಜನ ಸಿಕ್ಕಿದ್ರೆ ನಮಗೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ಹೆಚ್ಚು ಆ 1,000 ಕಸ್ಟಮರ್ ನಮಗೆ ಬಂದಾಗ ಆಯ್ತು. ಈಗ ಹಾಗೆ ಆ ಉಳಿದಕ್ಕಾಗಿ ನಮಗೆ ಈ ಮಾಲಿಂಗೇಶ್ವರ ದೇವರ ದಯದಿಂದ ಒಳ್ಳೆಯ ಅಂಗಡಿ ಸಿಕ್ಕಿದೆ. ನಮ್ಮ ಅಶ್ವಿನಿಯವರ ಅವರವರು ಈ ಅಂಗಡಿಯನ್ನು ನಮಗೆ ಅನುಗ್ರಹಿಸಿದ್ದಾರೆ. ಹಾಗೆ ನಮಗೆ ಇಲ್ಲಿ ವ್ಯಾಪಾರಕ್ಕೆ ಪುತ್ತೂರಿನ ಜನತೆ ಒಳ್ಳೆ ಸಪೋರ್ಟ್ ಸಹ ಉಂಟು. ಒಳ್ಳೆ ವ್ಯಾಪಾರ ಸಹ ಕೊಟ್ಟಿದ್ದಾರೆ. ಹಾಗೆ ಯಾವುದೇ ಸಮಸ್ಯೆ ಇಲ್ಲ. ಹಾಗೆ ಎಲ್ಲರೂ ಬಂದವರಿಗೆ ಸ್ವಾಗತ. ಕೃತಜ್ಞತೆಗಳು. ಈ ಗಿಫ್ಟ್ ಸ್ಕೀಮ್ ಅಲ್ಲಿ ನಿಮ್ಗೇನು ಸಿಗುತ್ತೆ ಅಂತ ಹೇಳಿದ್ರೆ 21 ಫರ್ನಿಚರ್ ಐಟಮ್ಗಳು, 18 ಎಲೆಕ್ಟ್ರಾನಿಕ್ಸ್ ಐಟಮ್ಗಳು, ಸುಮಾರು 30ರಿಂದ 50 ಸಾವಿರದಂತೆ 5 ಕ್ಯಾಶಿನ ಜೊತೆ ಅಥವಾ ಐಟಮ್ಗಳನ್ನ ಪಡೆದುಕೊಳ್ಳುವಂತ ಅವಕಾಶ ಇದೆ. ಜೊತೆಗೆ 2 ಸ್ಕೂಟಿ ಮತ್ತು 3 ಗೋಲ್ಡ್ ಐಟಮ್ಗಳು. ಒಟ್ಟು 50ನೇ ಬಂಪರ್ ಡ್ರಾದಲ್ಲಿ ಸ್ವಿಫ್ಟ್ ಕಾರನ್ನ 500 ರೂಪಾಯಿಗೆ ಮನೆಗೊಯ್ಯುವ ಅಂದಾಜು ನಿಮ್ಮ ಒಟ್ಟು ಮೊತ್ತದ 10-20 ಪಟ್ಟನ್ನ ಪಡೆದುಕೊಳ್ಳುವಂತ ಸುವರ್ಣ ಅವಕಾಶವನ್ನ ಈ ಸಂಸ್ಥೆ ನಿಮಗೆ ನೀಡ್ತಾ ಇದೆ ಅನ್ನುವುದನ್ನ ಮಾಲಕರಾಗಿರುವ ಮಂಜುನಾಥ್ ಬಿಟ್ಲಾ ಇವರು ಈಗಾಗಲೇ ನಿಮಗೆ ಪ್ರಾಸ್ತಾವಿಕ ಮಾತುಗಳಲ್ಲಿ ತಿಳಿಸಿದ್ದಾರೆ. ಈ ಎಲ್ಲ ಐಟಮ್ಗಳಲ್ಲಿ ಒಟ್ಟು 95% ಐಟಮ್ಗಳನ್ನ ಇದೇ ಅಂಗಡಿಯಿಂದ ನಿಮಗೆ ಕೊಡುವಂತದ್ದನ್ನ ಖಾತರಿ ಮಾಡುತ್ತಾ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸಿದ ಸಮಾರಂಭವನ್ನ ಉದ್ಘಾಟಿಸಿದ ಅಶ್ವಿನ್ ಎಲ್ ಶೆಟ್ಟಿ ಅಧ್ಯಕ್ಷರು, ರೋಟರಿ ಕ್ಲಬ್ ಎಲೈಟ್ ಪುತ್ತೂರು ಇವರು ಉದ್ಘಾಟನಾ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಮಂಜುನಾಥ್ ಅವರೇ, ವೇದಿಕೆಯಲ್ಲಿ ಗಣ್ಯರೇ ಮತ್ತು ಮುಂಭಾಗದಲ್ಲಿ ಕೂತವರೆಲ್ಲ ಪುತ್ತೂರು ವಾಸಿಯವರೇ, ನನ್ನನ್ನು ಯಾಕೆ ಕರೆದಿದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ. ಮಂಜುನಾಥ್ ಅವರು ನೀವು ಇದ್ದೀರಿ, ಯಾರಾದರೂ ಚಂದದೊಂದು ಫಿಲ್ಮ್ ಆ್ಯಕ್ಟರ್ನ ಅವ್ರು ಕರೆತಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಜನ ಬರ್ತಿದ್ರೆ. ಸಂಜೆ ಹೊತ್ತಿಗೆ ನಾವೆಲ್ಲರೂ ಒಂದು ಅರ್ಧ ಗಂಟೆ ಕಾಲ ಕಲಿಯುವ ಒಳ್ಳೆ ಅವಕಾಶ ಸಿಕ್ಕಿದೆ. ಇವತ್ತು ಎಲ್ಲರೂ ಹೆಚ್ಚಿನವರು ಆನ್ಲೈನ್ ಶಾಪಿಂಗಿಗೆ ಹೋಗಬೇಕಾದ್ರೆ ಮಂಜುನಾಥ್ ಬಿಟ್ಲಾ ಅವರು ಅವ್ರದ್ದು ನನಗೆ ಮೊದಲು ಸಹ ಕೇಳಿದ್ದೆ, ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ, ನನಗೆ ಹೆದರಿಕೆ ಆಗ್ತಾ ಇದೆ. ಯಾಕಂದರೆ ನಾನು ಸಹ ಹೆಚ್ಚಿನ ಆನ್ಲೈನ್ಗೆ ಪರ್ಚೇಸ್ ಮಾಡೋದು. ಬಟ್ ಅವ್ರದ್ದು ಬಿಸ್ನೆಸ್ ಡೆವಲಪ್ಮೆಂಟ್ ನೋಡಿ, ಅವ್ರದ್ದು ಕಸ್ಟಮರ್ ಸರ್ವಿಸ್ ನೋಡಿ ನಮಗೆ ಸಹ ಖುಷಿ ಆಗ್ತಾ ಇದೆ. ನಮ್ಮ ಲೋಕಲ್, ಯಾಕಂದ್ರೆ ನಾನು ಪುತ್ತೂರು ಚೇಂಬರ್ ಆಫ್ ಕಾಮರ್ಸ್ ಡೈರೆಕ್ಟರ್ ನಾನು. ಸೊ ನನಗೆ ಸಹ ಖುಷಿ ಆಗ್ತಾ ಇದೆ, ನಮ್ಮ ಲೋಕಲ್ ಬಿಸ್ನೆಸ್ ನೀವೆಲ್ಲ ಸೇರಿ ಅದನ್ನು ಡೆವಲಪ್ ಮಾಡ್ತಾ ಇದ್ದೀರಿ ಅಂತೇಳಿ. ಮತ್ತು ಆದಷ್ಟು ನೀವು ನಮ್ಮ ಸ್ಮಾಲ್ ಸ್ಕೇಲ್, ಮೀಡಿಯಂ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ನೀವು ಸಪೋರ್ಟ್ ಮಾಡಿದರೆ ಮಂಜುನಾಥ್ ಅವರು ಇಂಥದ್ದು ಹೊಸ ಸ್ಕೀಮ್ ತರ್ತಾರೆ. ನೀವು ಇಲ್ಲಿ ಬಂದವರಿಗೆ ಒಂದು ಸ್ವಿಫ್ಟ್ ಕಾರ್ ಸಿಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು ಅಶ್ವಿನ್ ಎಲ್ ಶೆಟ್ಟಿ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ವಾಮನ್ ಪೈ, ಅಧ್ಯಕ್ಷರು ವರ್ತಕರ ಸಂಘ ಪುತ್ತೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ ಆ್ಯಂಡ್ ಫರ್ನಿಚರ್, ये
ಸಂಸ್ಥೆಯು 1 ವರ್ಷ ಕೂಡ ಆಗಲಿಲ್ಲ. ಅದೃಷ್ಟವಶಾತ್ ನನ್ನ ಯೋಗ ನನ್ನ ಅಂಗಡಿ ಎದುರು ಇವರು ಅಂಗಡಿ ಮಾಡಿದ್ದಾರೆ. ನನಗೆ ಈ ಬೋತ್ ಏರಿಯಾ ನೋಡಿ ಬಹಳ ಬೇಜಾರಾಗಿತ್ತು. ಆದರೆ ದಿನದಿಂದ ದಿನ ಇದು ಲವಲವಿಕೆ ಕಾಣ್ತಾ ಇದೆ. ಅದರ ಅರ್ಥ ಏನು ಹೇಳಿದರೆ, ಮಂಜುನಾಥರವರ ಸರ್ವಿಸ್, ಟ್ರಾನ್ಸ್ಪರೆನ್ಸಿ ಇನ್ ಬಿಸ್ನೆಸ್, ಕಮಿಟ್ಮೆಂಟ್ ಇನ್ ಬಿಸ್ನೆಸ್. ನಾವು ಒಂದು ವ್ಯವಹಾರದಲ್ಲಿ ಎಷ್ಟು ನಾವು ಗ್ರಾಹಕರಿಗೆ ಸೇವೆ ಕೊಡ್ತೇವೋ, ಎಷ್ಟು ನಾವು ನ್ಯಾಯವಾದ ಬೆಲೆಯಲ್ಲಿರುವಂಥ ಉತ್ತಮ ಸರಕುಗಳನ್ನು ಕೊಡ್ತೇವೋ, ಆವಾಗ ಆ ವ್ಯಾಪಾರವು ದಿನಕ್ಕೆ ಬೆಳೀತಾ ಹೋಗ್ತದೆ. ನಾನು ಮಂಜುನಾಥರ ಈ ಎಲೆಕ್ಟ್ರಾನಿಕ್ ಎಲ್ಲದನ್ನು ಕಾಣ್ತಾ ಇದ್ದೇನೆ. ಇದರಂಥ ಡೆವಲಪ್ಮೆಂಟ್ನ ಐ ವಿಟ್ನೆಸ್, ಸಾಕ್ಷಿ ನಾನೇ. ಅದೇ ನನ್ನ ಅಂಗಡಿಯನ್ನು ಇವರಿದ್ದಾರೆ. ಮಂಜುನಾಥರಿಗೆ ನಾನು ಒಂದು ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಧ್ಯಕ್ಷರ ನೆಲೆಯಲ್ಲಿ ಒಂದು ಮಾತು ಹೇಳ್ತೇನೆ. ನಾನು ಇವಾಗಿನ ಈ ಆನ್ಲೈನ್ ಅಟ್ಯಾಚ್ಮೆಂಟ್ ಅಂದರೆ ಆನ್ಲೈನ್ ವ್ಯವಹಾರ ಅಂದರೆ ನಮಗೆ ಒಂದು ಫ್ಯಾನ್ಸಿಯಾಗಿ ಹೋಗಿದೆ. ಇವತ್ತಿನ ಕಾಲದಲ್ಲಿ ನಮ್ಮ ಮನೆ ಯಾವ ಮಕ್ಕಳು ಬ್ಯಾಂಕ್ ಸರ್ವಿಸ್ಗೆ ಹೋಗೋದಿಲ್ಲ. ಎಲ್ಲ IT BT ಮನೆಯಲ್ಲಿ ಅಥವಾ ವರ್ಕ್ ಫ್ರಮ್ ಹೋಮ್ ಅಥವಾ ಆಫೀಸ್ಗೆ ತಿಂಗಳಿಗೆ 1 ವಾರ ಹೋಗುವಂಥ ಇದೆಲ್ಲ ವ್ಯವಸ್ಥೆ ಇರುವಾಗ ಬರೀ ಲಕ್ಸುರಿ ಲೈಫ್ ಲೀಡ್ ಮಾಡಿ ಕಾಣ್ತಾರೆ. ಬ್ಯಾಂಕ್ನಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ. ಆದರೆ ಅವರಿಗೆ ಯಾರಿಗೂ ಗೊತ್ತಿಲ್ಲ, ಬ್ಯಾಂಕ್ ಜಾಬ್ ಇಸ್ ಮೋರ್ ಸೇಫ್ಟಿ ದ್ಯಾನ್ IT BT ಜಾಬ್. ಅಲ್ಲಿ ನಿನ್ನ ಪ್ರೈವೇಟಲ್ಲಿ ನಾಳೆ ಬೇಡ ಹೇಳಿದ್ರೆ ನೀವು ಮನೆಗೆ ಹೋಗಲೇಬೇಕು, ಬೇರೆ ಉಪಾಯ ಇಲ್ಲ ನಿಮಗೆ. ಹೀಗಿರುವಾಗ ಈ ಸ್ವಂತ ಸೆಲ್ಫ್ ಎಂಪ್ಲಾಯ್ಮೆಂಟ್, ಸೆಲ್ಫ್ ಬಿಸ್ನೆಸ್, ಸ್ಟಾರ್ಟಪ್ ಇಂಥದ್ದೆಲ್ಲ ಮಾಡುವಂಥದ್ದು ಈಗ ಒಳ್ಳೆಯದು. ಮಂಜುನಾಥರವರು ಈ ಆನ್ಲೈನ್ ಕ್ಷೇತ್ರದ ಎದುರಿನಲ್ಲಿ, ಆ ಪ್ರವಾಹದ ಎದುರು ಇವರು ಈಜು ಮಾಡ್ತಾ ಇದ್ದಾರೆ. ಇದರಲ್ಲಿ ಸಕ್ಸಸ್ ಆಗಿದ್ದಾರೆ. ಯಾಕೆಂದರೆ ಆನ್ಲೈನಲ್ಲಿ ಯಾವ ಐಟಮ್ ತನ್ನಿ, ಸರ್ವಿಸಿಗೆ ಗೋವಿಂದ ನನ್ನ ಐಟಮ್. ನನ್ನ ಒಂದು ಅನುಭವ ಹೇಳ್ತೇನೆ. ನಾನು ಇತ್ತೀಚೆಗೆ ಒಂದು ಟಾರ್ಚ್ ಭಾಳ ಖಂಡಿತದಲ್ಲಿ ಇನ್ನು 100 ಮೀಟರ್ವರೆಗೆ ಲೈಟ್ ನನ್ನ ತೋರಿಸಿದ್ರು. ನಾನು ತಗೊಂಡೆ. 1100 ರೂಪಾಯಿ ಟಾರ್ಚಿಗೆ 600 ರೂಪಾಯಿ ಅಂತ ಬಾಧ್ಯದಲ್ಲಿ ತಂದು ನಾನು ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಕೊಂಡು ಬಂದೆ. ನೋಡಿ, ಟಾರ್ಚ್ ಎಲ್ಲ ಚೆನ್ನಾಗಿತ್ತು, ಹೇಳಿದ ಚೆನ್ನಾಗಿತ್ತು. ಅದೇ ನಾನು ಮೊನ್ನೆ ನಾರಾಯಣ ಸ್ಟೋರಿಗೆ ಹೋದೆ. ಅದೇ ಟಾರ್ಚ್ 420 ರೂಪಾಯಿ ಕೊಡಿ ಅಂತ ಹೇಳಿ. ಅದೇ ಟಾರ್ಚ್ ಆನ್ಲೈನಿಂದ 600. ನಮ್ಮನ್ನು ಈ ಥರ ಮಂಗ ಮಾಡ್ತಾರೆ. ನಾವು ಈ ಥರ ಒಂದು ಫೂಲ್ ಆಗಲಿಕ್ಕೆ ಉಂಟು. ನನ್ನ ಅಭಿಪ್ರಾಯ ಅಂತ ಹೇಳಿದರೆ, ಎಷ್ಟು ಹೇಗೆ ಮಂಜುನಾಥರು ನಿಮಗೆ ಸರ್ವಿಸ್ ಕೊಡ್ತಾರ, ನೀವು ಅದೇ ಥರ ನಮ್ಮ ಊರಿನ ಹುಡುಗನನ್ನು ಸಪೋರ್ಟ್ ಮಾಡಿ ಅವರಿಗೆ ಈ ವ್ಯವಹಾರ ಇನ್ನೂ ಮೇಲೆ ಬಂದು ಇನ್ನೂ ಸಹ 2-3 ಬ್ರಾಂಚಸ್ ಮಾಡುವಂಥ ಒಂದು ಅವರಿಗೆ ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ತಾ, ಆಲ್ ದ ಬೆಸ್ಟ್ ಮಂಜುನಾಥ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಕೀಮ್. ಥ್ಯಾಂಕ್ ಯು. ಕೃತಜ್ಞತೆಗಳು ಶುದ್ಧ ವಾಮನ್ ಪೈ ಇವರಿಗೆ. ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸಿದ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಸ್ಥಳೀಯ ನಗರಸಭಾ ಸದಸ್ಯರಾಗಿರುವ ಶ್ರೀಮತಿ ಶಶಿಕಲಾ ಹೂವಯ್ಯ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ ಈ ಒಂದು ಸಂಸ್ಥೆ ಲಕ್ಕಿ ಡ್ರಾದ ಒಂದು ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ರೋಟರಿ ಎಲೈಟ್ ಅಧ್ಯಕ್ಷರೇ ಹಾಗೂ ಪುತ್ತೂರಿನ ಹಿರಿಯ ವರ್ತಕರು ಮತ್ತು ಸಂಘದ ನಿರ್ದೇಶಕರಾಗಿರುವಂಥ ಅಧ್ಯಕ್ಷರಾಗಿರುವಂಥ ವಾಮನ್ ಪೈ ಅವರೇ, ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನನ್ನ ಆತ್ಮೀಯ ಗೆಳತಿಯಾಗಿರುವಂಥ ನಯನರೈ ಅವರೇ, ನಮ್ಮ ಸಮಾಜದ ಹಿರಿಯರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಪುತ್ತೂರಿನ ಜನ ಬಂಧು ಭಗಿನಿಯರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳೋದಕ್ಕೆ. ಯಾಕಂತ ಹೇಳಿದರೆ ಮುಂದೆ ಜಿಲ್ಲೆ ಆಗ್ತಾ ಇರುವಂಥ ಈ ಒಂದು ಪುತ್ತೂರು ವ್ಯಾಪಾರದಲ್ಲಿ ಬಹಳ ಪ್ರಗತಿಯನ್ನು ಸಾಧಿಸ್ತಾ ಇರುವಂಥದ್ದು. ಮೊದಲೆಲ್ಲ ದೊಡ್ಡ ಪಟ್ಟಣದಿಂದ ಸಣ್ಣ ಪಟ್ಟಣಕ್ಕೆ ತನ್ನ ವ್ಯಾಪಾರವನ್ನು ವಿಸ್ತಾರ ಮಾಡಿಕೊಂಡು
ಹಳ್ಳಿಗೆಲ್ಲ ವಿಸ್ತಾರ ಮಾಡುವಂಥದ್ದನ್ನೆಲ್ಲ ನೋಡಿದ್ದೇವೆ. ಆದರೆ ನಮ್ಮ ಮಂಜುನಾಥ್ ಅವರು ವಿಟ್ಲದಲ್ಲಿ ವಿಟ್ಲ ಪೆರ್ಲ ಅನ್ನುವ ಕಡೆಯಲ್ಲೆಲ್ಲ ತನ್ನ ವ್ಯವಹಾರವನ್ನ ಬಹಳ ಅಭಿವೃದ್ಧಿಯನ್ನು ಕಾಣ್ತಾ ಈ ಒಂದು ಪುತ್ತೂರಿಗೆ, ಅದು ಕೂಡ ದರ್ಬೆ ಇಂಥ ಈ ಒಂದು ಬಹಳ ಒಂದು ಏನಂತ ಹೇಳ್ತಾರೆ ಮಿಡ್ಲ್ ಸೆಂಟರ್ ಅನ್ನುವ ಒಂದು ಪ್ಲೇಸಲ್ಲಿ ಬಹಳ ಚಂದದಲ್ಲಿ ಈ ಒಂದು ಅಂಗಡಿಯನ್ನ ತೆರೆದು ಬರೀ ಒಂದು 5-6 ತಿಂಗಳಿನಲ್ಲಿ ಇಷ್ಟೊಂದು ಪ್ರಗತಿಯನ್ನ ಸಾಧಿಸ್ತಾ ಇದ್ದಾರೆ ಮಂಜುನಾಥ್ ಅವರು. ನಿಜವಾಗ್ಲೂ ಸಂತೋಷ ಆಗ್ತಿದೆ. ಅವರ ಒಂದು ಈ ಒಂದು ವ್ಯಾಪಾರ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ. ಈ ಒಂದು ನಮ್ಮ ಪುತ್ತೂರಿನ ಜನತೆಗೆ ಅವರ ಒಂದು ಸರ್ವಿಸ್ ಸಿಗ್ಲಿ. ಹಿರಿಯರು ಹೇಳಿದಾಗೆ ಆನ್ಲೈನ್ ಈಗೆಲ್ಲ ಆನ್ಲೈನ್ನಲ್ಲಿ ಒಂದು ಬಟ್ಟೆ ಆಗಲಿ, ಒಂದು ಸಣ್ಣ ಏನಿಲ್ಲ ಹೇರ್ ಕ್ಲಿಪ್ಪು ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡುವಂಥದ್ದು ಈಗ ನಾವು ನೋಡ್ತಾ ಇದ್ದೇವೆ. ಬಂದಾಗ ಈಗ ಒಂದು ಮೊಬೈಲ್ ತಗೊಂಡ್ರು ಕೂಡ ಅದರಲ್ಲಿ ಏನೋ ಕಲ್ಲು ಮಣ್ಣು ತುಂಬಿಸಿ ಕಳಿಸುವಂಥದ್ದು ಸಹ ನಾವು ನೋಡ್ತಿದ್ದೇವೆ. ನಾವು ಅದನ್ನು ಹೋಗಿ ಅದನ್ನು ಫಾಲೋ ಅಪ್ ಮಾಡಲಿಕ್ಕೂ ಸಾಗುದಿಲ್ಲ. ನಮ್ಮ ಸ್ಥಳೀಯವಾಗಿರುವಂಥ ವ್ಯಾಪಾರಸ್ಥರ ಹತ್ರ ನಾವು ಹೋಗಿ ಏನಿದೆ ಅಂತ ನಾವು ಕೇಳ್ಬೋದು. ಅವರ ಸರ್ವಿಸ್ ಅನ್ನು ನಾನು ಕೂಡ ವ್ಯಾಪಾರ ಮಾಡಿದ್ದೇನೆ, ಬಹಳ ಒಳ್ಳೆಯ ಸರ್ವಿಸ್ ಅನ್ನು ಕೊಡ್ತಾ ಇದ್ದಾರೆ ಮಂಜುನಾಥ್ ಅವರು. ಇನ್ನು ಕೂಡ ಅವರ ವ್ಯಾಪಾರವು ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಬೇರೆ ಊರುಗಳಲ್ಲಿ ಕೂಡ ವಿಸ್ತಾರವಾಗಿರುತ್ತ ಅವರಿಗೆ ಮನೆಯವರಿಗೆ ಅವರಿಗೆಲ್ಲರಿಗೂ ಶ್ರೀ ಮಾಲಿಂಗೇಶ್ವರ ಅನುಗ್ರಹ ಕೊಡಲಿ ಅಂತ ಹೇಳ್ತಾ ನಿಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀಮತಿ ನಯನಾರೈ ಅಧ್ಯಕ್ಷರು, ಒಡಿಯೂರು ವಜ್ರಮಾತ ಮಹಿಳಾ ಘಟಕ ಪುತ್ತೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ಕೋರಿಕೆ. ಎಲ್ಲರಿಗೂ ನಮಸ್ತೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತರು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಗ್ರಾಹಕ ಬಂಧುಗಳು, ನಮ್ಮ ಮಂಜುನಾಥ್ ಸರ್ ಅವರು ಇದಕ್ಕಿಂತ ಮೊದಲು ಕೂಡ ನಮ್ಮನ್ನು ಬೇರೆ ಕರೆದಿದ್ರು. ನಮ್ಮ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಇವತ್ತು ಕೂಡ ಉದ್ಘಾಟನೆಗೊಳ್ಳಬೇಕಿತ್ತು. ಸ್ವಾಮೀಜಿಯವರು ಬೇರೆ ಕಡೆ ಹೋದನು, ಪುಣೆ ಆಚೆ ಕಡೆ ಹೋದ ಕಾರಣ ಇಲ್ಲಿ ಅವರಿಗೆ ಬರಲಿಕ್ಕಾಗಲಿಲ್ಲ. ಆದ್ದರಿಂದ ನಾವೆಲ್ಲ ಬೇಗ ಬಂದು ಸೇರಿಕೊಂಡಿದ್ದೇವೆ ಸ್ವಾಮಿಗಳು ಬರ್ತಾರಂತ. ಸ್ವಾಮಿಗಳು ಬರಲಿಕ್ಕೆ ಆಗಲಿಲ್ಲ. ಇದಕ್ಕಿಂತ ಮೊದಲು ಕೂಡ ಎಲ್ಲ ಬಿಡ್ಲದ ಕೂಡ ಅವರ ಈ ಶಾಪು ಸ್ವಾಮೀಜಿಯವರ ದಿವ್ಯ ಹಸ್ತದಿಂದಲೇ ಉದ್ಘಾಟನೆಗೊಂಡಿದೆ ಅಂತ ಕಾಣುತ್ತದೆ. ಹಾಗೆ ಇತ್ತೀಚೆಗೆ ಈ ಶಾಪ್ ಕೂಡ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಹಾಗೂ ನಮ್ಮ ಸಿದ್ದರಾಮಯ್ಯಗಳು ಕೂಡ ಅವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಿದೆ. ಅದು ನಮಗೆ ತುಂಬ ಖುಷಿ ಆಗ್ತಾ ಉಂಟು. ಬಿಟ್ಲದಲ್ಲಿ ಕೂಡ ಅವರ ಶಾಪ್ ತುಂಬ ಬೆಳೆದಿದೆ. ಹಾಗೆ ಈಗ ಪುತ್ತೂರಿಗೆ ಹಿರಿಯವರು ಶಾಪನ್ನು ಪ್ರಾರಂಭ ಮಾಡಿದ ಮೇಲೆ ಕೂಡ ತುಂಬ ಬೆಳೀತಾ ಇರುವ ಕಾರಣ ನಮಗೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಬರಲಿಕ್ಕೆ. ಎಲ್ಲ ಗ್ರಾಹಕ ಬಂಧುಗಳನ್ನು ನಾವು ಹೇಳುವುದು ಅದೇ. ಈಗ ನನ್ನ ಸಹೋದರಿ ಹೇಳಿದ್ರು, ಎಲ್ಲರೂ ಹೇಳಿದ್ರು, ಈಗಿನ ಈ ನಮ್ಮ ಆನ್ಲೈನ್ ಜಮಾನದಲ್ಲಿ ಎಲ್ಲರೂ, ಉದಾಹರಣೆಗೆ ನಾನು ಕೂಡ, ಅಂದ್ರೆ ನಮಗೆ ಕೂಡ ಅಂಗಡಿಗೆ ಹೋಗಲಿಕ್ಕೆ ಉದಾಸೀನ. ಏನಿದ್ರು ನಾವು ಮಕ್ಕಳ ಹತ್ರ ಹೇಳುದು ಅದನ್ನು ತರಿಸಿ ಸಣ್ಣ ವಿಷಯ ಕೂಡ ಅಷ್ಟೇ. ಅಂಗಡಿಗೆ ಹೋಗಲಿಕ್ಕೆ ನಮಗೆ ಉದಾಸೀನ ಆಗ್ತದೆ. ತರಕಾರಿಗಾದ್ರೂ ಹೋಗ್ತೇವೆ, ಶಾಪಿಂಗ್ ಮಾಡಲಿಕ್ಕೆ ಏನಾದರೂ ಬಟ್ಟೆ ಅದು ಸಣ್ಣ ವಿಷಯ, ಏನಾದ್ರು ಮೊಬೈಲಿಗೆ ಕವರ್ ಬೇಕಿದ್ರು ಆನ್ಲೈನ್ ತರಿಸಿ ಅಂತ ಹೇಳುವಂಥ ಈ ಜಮಾನದಲ್ಲಿ ಅಂಗಡಿಗಳಿಗೆ ಯಾರು ಹೋಗುದಿಲ್ಲ. ಅದರಿಂದ ನಾವು ಹೇಳುದು ನಿಜವಾಗಿ ಶಾಪಿಂಗ್ ನಾವು ಅಂಗಡಿಗಳಿಗೆ ಹೋಗಿ ಮಾಡಿದ್ರೇನೆ ಉತ್ತಮ ಅಂತ ನಮಗೆ ಅನಿಸ್ತಾ ಇರ್ತದೆ. ಯಾಕೆಂದ್ರೆ ಇಂಥ ಕಷ್ಟಪಟ್ಟು ಇವರೆಲ್ಲ ಈಗ ಶಾಪ್ ಹಾಕುವಾಗ ನಾವು ಅದನ್ನು ಬೆಳೆಸಬೇಕು ನಿಜವಾಗಿ. ಅದರಿಂದ ಎಲ್ಲ ಗ್ರಾಹಕ ಬಂಧುಗಳನ್ನು ವಿನಂತಿಸ್ತೇನೆ ಅಂದರೆ ಆದಷ್ಟು ನಾವು ಅಂಗಡಿಗಳಿಗೆ ಹೋಗಿ ಪರ್ಚೇಸ್ ಮಾಡುವ. ತುಂಬ ಹಣ ಹಾಕಿ ಅವರು ಅಂಗಡಿಯನ್ನು ಓಪನ್ ಮಾಡ್ತಾರೆ, ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೇವೆ. ನಿಜವಾಗಿ ಅದು ತಪ್ಪು ಅಂತ ನನಗೆ ಕೂಡ ಅನಿಸ್ತಾ ಉಂಟು ಈಗ. ಆದ್ದರಿಂದ ನಾನು ಎಲ್ಲರೂ ವಿನಂತಿಸು, ನಾವೆಲ್ಲ ಅಂಗಡಿಗಳಿಗೆ ಹೋಗಿ ಪರ್ಚೇಸ್ ಮಾಡುವ. ಹಾಗೂ ಮಂಜುನಾಥನ ಅಂಗಡಿಗಳು ಇನ್ನೂ ಮುಂದುವರಿಯುವುದು, ಇನ್ನು ಅಲ್ಲಲ್ಲಿ ಊರಿನ ಶಾಪ್ ತೆರೆಯುವಂತಾಗಲಿ ಅಂತ ಹೇಳ್ತಾ ಬಂದಂತೆ ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಮನೆಯವರು ಮಾತು ಮುಗಿಸ್ತಾ ಇದ್ದಾರೆ. ಕೃತಜ್ಞತೆಗಳು ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ವಿಜಯಕುಮಾರ್ ಕೈಮಂಗಳ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಹಾಗೆ ವೇದಿಕೆಯಲ್ಲಿರುವಂಥ ಗೌರವಾನ್ವಿತರಿಗೂ ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗ್ರಾಹಕ ಬಂಧುಗಳಿಗೂ ನಮಸ್ಕಾರ. ಶ್ರೀಯುತ ಮಂಜುನಾಥ್ ಅವರು ಶ್ರೀ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ ಅಂಗಡಿಯನ್ನು ಪ್ರಪ್ರಥಮ ಬಾರಿಗೆ ವಿಟ್ಲದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಸುಮಾರು ವಿಟ್ಲದಲ್ಲಿ ಇವರ ಸತತ ಸೇವೆಯಿಂದ ಇವರ ಒಂದು ಸೇವೆಯನ್ನು ಕೊಟ್ಟು ಈ ವ್ಯಾಪಾರವನ್ನು ಅಭಿವೃದ್ಧಿಪಡಿಸುತ್ತಾ
ಪೆರ್ಲದಲ್ಲಿ 2ನೇ ಶಾಪನ್ನು ಇವರು ಪ್ರಾರಂಭ ಮಾಡಿದ್ರು. ಇವರ ಸೇವೆಯನ್ನು ನೋಡಿಕೊಂಡು ಪೆರ್ಲದಲ್ಲಿ ಒಂದು ವ್ಯಾಪಾರ ಕೇಂದ್ರ ಬೇಕು ಅಂತ ಇರುವ ನಿಟ್ಟಿನಲ್ಲಿ ಇವರಲ್ಲಿ ಕೇಳಿ ಇವರ ಅಣ್ಣನಾದಂತಹ ರವೀಂದ್ರರವರು ಅಲ್ಲಿ ಪೆರ್ಲದಲ್ಲಿ ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡೋದು ಬಹಳ ಯಶಸ್ಸನ್ನು ಕಂಡಿದೆ. ಅಲ್ಲಿ ಇದೀಗ 3ನೇ ಶಾಖೆಯನ್ನು ಇಲ್ಲಿ ಪುತ್ತೂರಿನ ಜನತೆಗೆ ಒಂದು ತನ್ನ ಸೇವೆಯನ್ನು ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಮಂಜುನಾಥರವರು ಪುತ್ತೂರಿನಲ್ಲೇ ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಸಮಾಜದಲ್ಲೇ ಎಲ್ಲರೂ ವ್ಯಾಪಾರವನ್ನು ಮಾಡುತ್ತಾರೆ, ಆದರೆ ಅತ್ಯುತ್ತಮವಾದ ವ್ಯಾಪಾರದಲ್ಲಿ ಯಶಸ್ಸನ್ನು ಗಳಿಸಿದಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಸಮಾಜ ಬಾಂಧವರ ಪರವಾಗಿ ಇವರು ಮಂಜುನಾಥನವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೇನೆ. ಹಾಗೆ ಈ ದಿನ ಸ್ಕೀಮ್ ಅನ್ನು ಇಲ್ಲಿ ಇಟ್ಟಿದ್ದಾರೆ. ಈ ಸ್ಕೀಮಿನಿಂದ ತುಂಬಾ ಯಶಸ್ಸನ್ನು ಕಂಡಿದ್ದಾರೆ ಅವರು, ವಿಟ್ಲದಲ್ಲಿ ಆಗಲಿ ಪೆರ್ಲದಲ್ಲಿ ಆಗಲಿ. ಹಾಗೆ ಇವಾಗ ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಈ ಸ್ಕೀಮ್ ಅನ್ನು ಮಾಡ್ತಿದ್ದಾರೆ. ಅವರು ಆವಾಗಲೇ ಹೇಳಿದ್ದಾರೆ, ಒಂದು 500 ರೂಪಾಯಿ ವಸ್ತುವನ್ನು ತಗೊಂಡವರಿಗಿಂತ ಒಂದು 2 ಐಟಮ್ ಅನ್ನು ಕೊಡ್ತಾ ಇದ್ದೇವೆ ಅಂತ. ಯಾರು ಈ ಸ್ಕೀಮ್ ನಲ್ಲಿ ಸೇರ್ತಾರ ಅವರಿಗೆ 1 ರೂಪಾಯಿ ನಷ್ಟ ಕೂಡ ಇಲ್ಲ ನನ್ನ ಲೆಕ್ಕಾಚಾರದಲ್ಲಿ. ಯಾಕಂತ ಹೇಳಿದ್ರೆ ಒಬ್ಬ 1,000 ರೂಪಾಯಿ ಕಟ್ಟಿ ಅಥವಾ 500 ರೂಪಾಯಿ ಕಟ್ಟಿ ಒಂದು ಡ್ರಾ ಆಗುವಾಗ ಅಲ್ಲಿ ಏನು ವಸ್ತು ಸಿಗ್ತದೆ ಅದಕ್ಕಿಂತ ಒಂದು 4-5 ಪಟ್ಟು ಜಾಸ್ತಿ ಬೆಲೆಯ ವಸ್ತುವನ್ನು ತೆಗೆದುಕೊಂಡು ಹೋಗಬಹುದು. ಆವಾಗ ಈ ಯಶಸ್ಸು ಅವರಿಗೆ ಸುಮಾರು 1,000 ಜನಗಳ ಇಲ್ಲಿ ಒಂದು ವ್ಯಾಪಾರವಾಗ್ತದೆ. ಈ ವ್ಯಾಪಾರದ ಯಶಸ್ಸಿನ ಒಂದು ಲಾಭಾಂಶದಲ್ಲಿ ಇದನ್ನು ಕೊಡ್ತೇವೆ ಅಂತ ಇಲ್ಲಿ ನಾವು ಎನ್ಬಹುದು. ಆದ್ರಿಂದ ಈ ಸಂಸ್ಥೆ ಇನ್ನಷ್ಟು ಹೆಚ್ಚಾಗಿ ಬೆಳೆದು ಕರ್ನಾಟಕದಾದ್ಯಂತ ಇದರ ಒಂದು ಶಾಖೆಯನ್ನು ತೆರೆಯುವಂತಾಗಲಿ ಅಂತ ಹೇಳಿ ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ನೇರವಾಗಿ ಡ್ರಾದ ಕಡೆಗೆ ಸಾಗ್ತಾ ಇದ್ದಾವೆ. ಇವತ್ತು ಬಂಪರ್ ಡ್ರಾ ಆಗಿ ನಮ್ಮ ಹಿಂಭಾಗದಲ್ಲಿರುವಂತಹ 3 ಡೋರ್ ಆಲ್ಮೆರಾ ಜೊತೆಗೆ ಒಂದು ಡ್ರೆಸ್ ಟೇಬಲ್ ಕೂಡ ಸಿಗತ್ತೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ಭಾಗವಹಿಸಿದ ಎಲ್ಲರೂ ಕೂಡ ನಮ್ಮ ಕೈಯಲ್ಲಿರುವಂತಹ ಈ ಪ್ಯಾಂಪ್ಲೆಟ್ ಒಂದು ತುಂಡು ತೆಗೆದುಕೊಂಡು ಕಟ್ ಮಾಡಿ ಅದಕ್ಕೆ ನಿಮ್ಮ ಮಾಹಿತಿಯನ್ನ ತುಂಬಿ ಆ ಪೆಟ್ಟಿಗೆ ಒಳಗೆ ಹಾಕಿದ್ದೀರಿ. ಅಂತಹ 10 ಜನ ಲಕ್ಕಿ ಗ್ರಾಹಕರಿಗೆ ಇವತ್ತು ಬಹುಮಾನ ಸಿಗತ್ತೆ. ಜೊತೆಗೆ 100ಕ್ಕಿಂತ ಹೆಚ್ಚು ವ್ಯೂ ಪಡೆದುಕೊಂಡಿರುವ ವಾಟ್ಸ್ಆಪ್ ಸ್ಟೇಟಸ್ಗೆ ಸಂಬಂಧಪಟ್ಟಂತ ಡ್ರಾ ನಡೆಯುತ್ತೆ. ಈ ಗಿಫ್ಟ್ ಸ್ಕೀಮ್ಗೆ ಸೇರಿದಂತಹ ಲಕ್ಕಿ ಗ್ರಾಹಕರಿಗೆ 10 ಜನರಿಗೆ ಸಾರಿಯನ್ನ ಕೂಡ ಸರ್ಪ್ರೈಸ್ ಗಿಫ್ಟ್ ಆಗಿ ಕೊಡುವಂತ ಕಾರ್ಯ ನಡೆಯುತ್ತೆ. ಇದೀಗ ಮೊದಲಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಲಕ್ಕಿ 10 ವ್ಯಕ್ತಿಗಳಿಗೆ ಬಂಪರ್ ಸರ್ಪ್ರೈಸ್ ಗಿಫ್ಟ್ ಅನ್ನ ನೀಡುವಂತ ಕಾರ್ಯಕ್ರಮ ಕೂಡ ಆಗುತ್ತೆ. ಸಂಬಂಧಪಟ್ಟ ಎಲ್ಲ ಗಿಫ್ಟ್ ಗಳನ್ನ ಕೂಡ ಇಲ್ಲಿ ಕ್ರೋಢೀಕರಿಸಿ ನೀಡುವಂತ ಕಾರ್ಯ ಆಗಿದೆ. ಇಲ್ಲಿ ಗ್ರಾಹಕರೇ ಬಂದು ಒಂದು ಚೀಟಿಯನ್ನ ಹೆಕ್ಕಿ ಆ ನಂಬರ್ ಅನ್ನ ಕೂಡಲೇ ನಾವು ಪ್ರಸ್ತುತಪಡಿಸ್ತೇವೆ. ಆಗ ಇದ್ದವರು ಇಲ್ಲೇ ಬಂದು ಬಹುಮಾನವನ್ನ ಪಡೆದುಕೊಳ್ಳುವಂತ ವ್ಯವಸ್ಥೆ ಆಗುತ್ತೆ. ಸಂಬಂಧಪಟ್ಟ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ವಿಭಾಗದ ಮುಖ್ಯಸ್ಥರು ಈ ಮುಂದಿನ ಕಾರ್ಯವನ್ನ ನೆರವೇರಿಸಿಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ 10 ಲಕ್ಕಿ ವ್ಯಕ್ತಿಗಳನ್ನ ಆಯ್ಕೆ ಮಾಡೋದಕ್ಕೋಸ್ಕರ ಮಂಜುನಾಥ್ ಅವರೇ ಸ್ವತಃ ಎಲ್ಲ ಚೀಟಿಗಳನ್ನ ಮಿಕ್ಸ್ ಮಾಡುವಂತ ಕೆಲಸವನ್ನ ಮಾಡುತ್ತಾ ಇದ್ದಾರೆ. ಒಟ್ಟು ಭಾಗವಹಿಸಿದ 10 ವ್ಯಕ್ತಿಗಳಿಗೆ ಲಕ್ಕಿ ಪ್ರೈಸ್ ಅನ್ನ ನೀಡಲಾಗುತ್ತೆ. ಮಂಜುನಾಥ್ ಅವರೇ ಒಬ್ಬರನ್ನ ಕರೀತಾರೆ. ಅವರು ಬಂದು ಒಂದು ಚೀಟಿಯನ್ನ ತೆಗಿತಾರೆ. ಆ ಲಕ್ಕಿ ವ್ಯಕ್ತಿಗೆ ಇವತ್ತು ಮೊದಲನೆಯ ಸರ್ಪ್ರೈಸ್ ಗಿಫ್ಟ್ ನಿಮ್ಮದಾಗತ್ತೆ. ಎಸ್, ಮೊದಲನೆಯ ಚೀಟಿ. ಎಸ್, ಕ್ಯಾಮರಾದ ಕಡೆಗೆ ಮುಖ ಮಾಡಬೇಕು. ಎಸ್, ಮೇಲಿನ ಮಧುಸೂದನ್ ಅವರು ಮೇಲಿನ ಹೋಟೆಲಿನ ಮಾಲೀಕರು ಮೊದಲನೆಯ ಚೀಟಿಯನ್ನ 30 ಜನರನ್ನ ಸೇರ್ಪಡೆ ಮಾಡಿಸಿದ್ದಾರೆ ನಮ್ಮ ಲಕ್ಕಿ ಸ್ಕೀಮ್ಗೆ. ಚಪ್ಪಾಳೆ ನಮ್ಮ ಮಧುಸೂದನ್ ಅವರಿಗೆ. ಅವರದೇ ಕೈಯಿಂದ ಒಂದು ಚೀಟಿಯನ್ನ ತೆಗೆದು ಇವತ್ತಿನ ಮೊದಲನೆಯ ಲಕ್ಕಿ ವ್ಯಕ್ತಿಯನ್ನ ಆಯ್ಕೆ ಮಾಡುವಂತ ಕಾರ್ಯ ಆಗಿದೆ. ರಾಮಣ್ಣ ಇದ್ದೀರಾ? 96 ನಂಬರ್ 90. ರಾಮಣ್ಣ ಇದ್ದೀರಾ? ಯಾರು ಗೊತ್ತಾರೆ? 96 11
20 25 96 ಅಣ್ಣ ಲಾಸ್ಟ್ ನಂಬರ್ ಎಸ್ ನಿಮ್ಮ ಫೋನ್ ನಂಬರ್. ಇದೀಗ ರಾಮಣ್ಣ ಅವರು ಉಪಸ್ಥಿತಿ ಇದ್ದು ಇವತ್ತು ಮೊದಲನೆಯ ಗಿಫ್ಟ್ ಅನ್ನ ತಮ್ಮದಾಗಿಸಿಕೊಂಡಿದ್ದೀರಿ. ಒಂದು ಚಪ್ಪಾಳೆ ರಾಮಣ್ಣ ಇವರಿಗೆ ಸ್ಥಿತಿಯನ್ನು ಇಟ್ಟುಕೊಂಡೇ ಬಂದಿದ್ದಾರೆ. ಎಸ್ ಬನ್ನಿ ರಾಮಣ್ಣ ಅವರು. ಇವರಿಗೆ ನಮ್ಮ ಅಶ್ವಿನ್ ಎಲ್ ಶೆಟ್ಟಿ ಇವರು ಮೊದಲನೆಯ ಗಿಫ್ಟ್ ಹ್ಯಾಂಪರ್ ನೀಡಿ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಒಂದು ಚಪ್ಪಾಳೆ ನಮ್ಮ ರಾಮಣ್ಣನಿಗೆ. ಎಸ್ ಕೃತಜ್ಞತೆಗಳು. ಇನ್ನು ಎಸ್ ಮಧುಸೂದನ್ ಅವರಿಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದಾರೆ. ಇದೀಗ ಎರಡನೆಯ ಲಕ್ಕಿ ವ್ಯಕ್ತಿಯನ್ನ ಆಯ್ಕೆ ಮಾಡುವುದಕ್ಕಾಗಿ ಮಂಜುನಾಥ್ ಸರ್ ಅವರ ದೃಷ್ಟಿ ಯಾರ ಕಡೆಗೆ? ಪದ್ಮನಾಭ ನಾಯ್ಕ್. ಎಸ್ ಪಡೀಲ್ ಪದ್ಮನಾಭ ನಾಯ್ಕ್ ಅವರು ಬರ್ತಾ ಇದ್ದಾರೆ. ನಮ್ಮ ಸಂತೃಪ್ತ ಗ್ರಾಹಕರು ಜೊತೆಗೆ ಸಂಸ್ಥೆ ಜೊತೆ ಯಾವತ್ತೂ ಕೂಡ ಇರುವವರು. ಒಂದು ಚೀಟಿ ಯಾರ ಹಣೆ ಬರವನ್ನ ಬರೀತಾರೆ ಪದ್ಮನಾಭ ಪಡೀಲ್ ಪ್ರಶ್ನಾರ್ಥಕ ಚಿಹ್ನೆ ಬರ್ತಾ ಇದೆ. ಎರಡನೆಯ ಅದೃಷ್ಟವಂತ ವ್ಯಕ್ತಿ ಯಾರು? ಆ ನಗರಸಭಾ ಸದಸ್ಯರು ಪದ್ಮನಾಭ ಪಡೀಲ್ ಅವರು. ವೀರಪ್ಪ ನಾಯಕ್ ಹಣ ಲಕ್ಕಿಲೆ ಕುಲ್ಲರ 944 990 22 35 ಇದೀರಾ? ಎಸ್ ಅವರಿಗೆ ಕರೆಯನ್ನ ಮಾಡಿ ಬಹುಮಾನ ಸಿಕ್ಕಿದ್ದನ್ನ ಮುಟ್ಟಿಸ್ತೇವೆ. ಇಲ್ಲಿ ಇದ್ರೆ ತಕ್ಷಣ ಬಂದ್ರೆ ಬಹುಮಾನವನ್ನ ನೀಡಲಾಗುತ್ತೆ. ಪದ್ಮನಾಭ ಪಡೀಲ್ ಅವರಿಗೂ ಮಾನ್ಯ ಸದಸ್ಯರು ನಗರಸಭೆ ಪುತ್ತೂರು ಇವರಿಗೆ ಕೃತಜ್ಞತೆಗಳು. ಮೂರನೆಯ ಅದೃಷ್ಟವಂತ ವ್ಯಕ್ತಿ ಯಾರು? ಮಂಜುನಾಥ್ ಅವರು ಯಾರನ್ನ ಕರೆ ಕೊಡುತ್ತಾರೆ ನೋಡ್ಬೇಕು. ರವಿ LIC ಬನ್ನಿ. ಎಸ್ ಮುಂದಿನ ಮೂರನೆಯ ಅದೃಷ್ಟವಂತ ವ್ಯಕ್ತಿ ಇಲ್ಲೇ ಇರ್ಲಿ ಅಂತ ನಮ್ಮ ಪ್ರಾರ್ಥನೆ. ಎಸ್ ಇಲ್ಲೇ ಇದ್ದವರಿಗೆ ಒಂದು ಸಿಗ್ಲಿ ಅಂತ ನಾವು ಬೇಡಿಕೊಳ್ಳುತ್ತಾ ರವಿ LIC ಇವರು ತೆಗಿತಾ ಇದ್ದಾರೆ. ಪುಷ್ಪಾವತಿ ಅಕ್ಕ ಲಕ್ಕಿಯರಿ ಮರೀಲ್ ಅಕ್ಕ ಬಲೆ. ಎಸ್ ಮರೀಲಿನ ಪುಷ್ಪಾವತಿ ಅಕ್ಕನಿಗೆ ಮೂರನೆಯ ಗಿಫ್ಟ್ ಇವತ್ತು ಕೈ ಸೇರುತ್ತಾ ಇದೆ. ಇದನ್ನ ಎಸ್ ನಮ್ಮ ರವಿ LIC ಅವರೇ ವಿತರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಪ್ರೇಕ್ಷಕ ಬಂಧುಗಳೇ ಒಂದು ಚಪ್ಪಾಳೆ ನಮ್ಮ ಪುಷ್ಪಕ್ಕನಿಗೆ ಅಭಿನಂದನೆಗಳು. ನಾಲ್ಕನೆಯ ಅದೃಷ್ಟವಂತ ವ್ಯಕ್ತಿಯನ್ನ ಆಯ್ಕೆ ಮಾಡುವರೆ ಮನ್ನಾಸ್ ನಮ್ಮ ಬಿಲ್ಡಿಂಗ್ ರಾಮಣ್ಣ ಅವರು ಎಲ್ಲಿದ್ದೀರಿ? ಎಸ್ ಬನ್ನಿ. ನಮ್ಮ ರಾಮಣ್ಣ ಅವರು ನಾಲ್ಕನೆಯ ಅದೃಷ್ಟವಂತ ವ್ಯಕ್ತಿಯನ್ನ ಆಯ್ಕೆ ಮಾಡುತ್ತಾರೆ. ಇಲ್ಲೇ ಇದ್ದವರಿಗೆ ಸಿಗ್ಲಿ ಅಲ್ಲ. ಎಸ್ ಮತ್ತೆ ಪುಷ್ಪಕ್ಕನಿಗೆ ಸಿಕ್ಕಿದ ನಂತರ ಇನ್ನು ಯಾವ ಅಕ್ಕನಿಗೋ ಅಥವಾ ಅಣ್ಣನಿಗೋ ಅಂತ ನೋಡಬೇಕು. ಎಸ್ ನಾಲ್ಕನೆಯ ಸರ್ಪ್ರೈಸ್ ಲಕ್ಕಿ ಮ್ಯಾನ್ ಸರಿತಾ ಮೋಡಪ್ಪದವು ಇದೀರಾ? ಕೋಡಪ್ಪದವು ಅಕ್ಕ ಇಲ್ಲ. ಎಸ್ ಸರಿತಾ ಕೋಡಪ್ಪದವರು ಲೈವ್ ಅಲ್ಲಿ ನೋಡ್ತಾ ಇರಬಹುದು. ನಾಲ್ಕನೆಯ ಗಿಫ್ಟ್ ನಿಮ್ದಾಗಿದೆ. ಐದನೆಯ ಲಕ್ಕಿ ಮ್ಯಾನ್ ಮೇಡಮ್ ನಿಮ್ಮ ಹೆಸರು? ಸುಮತಿ ಅಕ್ಕ ಬರ್ತಾರೆ. ಐದನೆಯ ಲಕ್ಕಿ ವ್ಯಕ್ತಿಯನ್ನ ಗುರುತಿಸಿ ಕೊಡುತ್ತಾರೆ. ಎಸ್ ಕ್ಯಾಮರಾದ ಕಡೆಗೆ ಮುಖ ಮಾಡುತ್ತಾ ಇದ್ದಾರೆ. ನಿಮ್ಮ ಮುಂದೆಯೇ ಐದನೆಯ ಅದೃಷ್ಟವಂತ ವ್ಯಕ್ತಿ ಯಾರು? ಸುಮತಿ ಅಕ್ಕ 20 ಜನರನ್ನ ಈ ಗಿಫ್ಟ್ ಸ್ಕೀಮ್ಗೆ ಸೇರಿಸಿದ್ದಾರೆ. ಎಸ್ ಇದೀಗ ಅವರದೇ ಕೈಯಿಂದ 20ರಲ್ಲಿ ಒಬ್ಬರಿಗೆ ತರ ನೋಡ್ಬೇಕು. ಎಸ್ ಬರ್ತಾ ಇದೆ. ಆಶಿಕಾ ಬಿ ಇತ್ತು ಲೆಕ್ಕ ಬೆಳ್ಳಾರಿಯ ಆಶಿಕಾ ಅಕ್ಕನಿಗೆ ಹೋಗಿದೆ. ಅಭಿನಂದನೆಗಳು. ಸುಮತಿ ಅಕ್ಕನಿಗೂ ಕೂಡ ಕೃತಜ್ಞತೆಗಳು. ಎಸ್ ಮುಂದಕ್ಕೆ ಆರನೆಯ ಅದೃಷ್ಟವಂತ ವ್ಯಕ್ತಿ ಶಿವರಾಮ್. ನಮ್ಮ ಜೊತೆ ಶಿವರಾಮ್ ಅವರು ಶಿವರಾಮ್ ಕಲ್ಲೂರಾಯ್ ಅವರು ಉಪಸ್ಥಿತರಿದ್ದಾರೆ. ಆರನೆಯ ಅದೃಷ್ಟವಂತ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಮತ್ತೆ ಮಿಕ್ಸ್ ಅನ್ನ ಮಾಡಿದ ನಂತರ ನಾನು ಅಡಿಕೆ ಮಾಡ್ತಿದ್ದೆ. ಎಸ್
ದಿಶಾ ಅಕ್ಕ ಲಕ್ಕಿ ಭಾರಿ ಖುಷಿ ಅಣ್ಣರಿ ಚಪ್ಪಾಳೆ. ದಿಶಾ ಅಕ್ಕಗೆ ಬರ್ತ್ಡೇ ಆಚಿನ ಗಿಫ್ಟ್ ಪ್ರೈಸ್. ಅಭಿನಂದನೆಗಳು ದಿಶಾ ಅವರೇ. ಶಿವರಾಮ್ ಅವರೇ ಒಂದು ಬಹುಮಾನವನ್ನ ನೀಡಿ ಅಭಿನಂದಿಸಲಿಕ್ಕೆ. ಥ್ಯಾಂಕ್ ಯು ಶಿವರಾಮ್ ಅವರಿಗೆ. ನಮ್ಮ ವರ್ತಕ ಸಂಘದ ಅಧ್ಯಕ್ಷರಾಗಿರುವ ಮೊಹಮ್ಮದ್ ಪೈ ಅವರಿಂದ ಪಡೆದುಕೊಳ್ಳುವಂತ ಅವಕಾಶ ದಿಶಾ ಅಕ್ಕ ಅವರ ಖುಷಿಯಲ್ಲಿದ್ದಾರೆ. ಮುಖವೇ ಹೇಳುತ್ತದೆ ದೊಡ್ಡ ಗಿಫ್ಟ್ ಸಿಕ್ಕಿದೆ. ಎಸ್, ಅಭಿನಂದನೆಗಳು ದಿಶಾ ಅವರಿಗೆ. 7ನೆಯ ಅದೃಷ್ಟವಂತ ವ್ಯಕ್ತಿ ಯಾರು? ಯಾರೇ ಬಂದ್ರು ಕೂಡ ಅಡಿಗೆ ಕೈ ಹಾಕಿ ಬೇಕಾಯ್ತು. ಇನ್ನು ಮೇಲೆ ಅಡಿಗೆಯಲ್ಲಿದ್ದವರೆಲ್ಲ ಚಿಂತೆ ಮಾಡೋರು ತಿರ್ತು ಕೈಯೇ ಮಾಡೋದಿರಿ. ಎಸ್ ಅಕ್ಕ, ನಮ್ಮ ಮಂಜುನಾಥ್ ಅವರ ತಾಯಿ ಭವಾನಿ ಅಕ್ಕ, ನಮ್ಮ ಮಂಜುನಾಥನ ಪ್ರತಿ ಈ ಒಂದು ಸೇವೆಗೆ ಮಲ್ಲ ಆಶೀರ್ವಾದ ಪಟ್ಟ ಭವಾನಿ ಅಕ್ಕನ. ಎಸ್, ಅಮ್ಮನ ಕೈ ಹಿಡಿದ ಅಮ್ಮ ಬಾರಿಸೋದು ಮಿಕ್ಸ್ ಮಲ್ತದೆ ಗೊಂಜನಿಂದ ಫಿಕ್ಸ್ ಮಾಡ್ಬೇರೆ ಏರಿಗೆ ತುಕ್ಕ ಲತಕ್ಕ ಲಕ್ಕಿಯರ ಇಚ್ಚಿ 81 47 15 86 35. ಲತಕ್ಕ, ಇಲ್ಲಿ ಲತಾ ಎನ್ನುವವರು ಯಾರು ಇಲ್ಲ, ಅದರಿಂದ ಕರೆ ಮಾಡಿ ಮಾಹಿತಿಯನ್ನ ನೀಡುತ್ತೇವೆ. ಮುಂದಕ್ಕೆ 8ನೆಯ ಅದೃಷ್ಟವಂತ ವ್ಯಕ್ತಿ ಆಯ್ಕೆ ಮಾಡಬೇಕಾಗಿದೆ ಮಂಜುನಾಥ್ ಅವರು. ಯಾರನ್ನು? ಲಕ್ಷ್ಮಣ ನಾಯಕ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸರ್ ವೇದಿಕೆಗೆ ಬರಬೇಕು. 8ನೆಯ ಅದೃಷ್ಟವಂತ ವ್ಯಕ್ತಿಯನ್ನ ಅಡಿಕೆ ಕೈ ಪಡೆದೇ ಕೂಡ ಮುಖ ಮಿಂತಿದ್ನಾಗ್ಲೇ ಬಂತು. ಎಸ್, ಇತ್ತಲ್ಲ ಸುರುಕು ಬಾಟ್ನಾಗ್ಲಿಕ್ಕೆ ಮಂಡೆ ಬೆಚ್ಚ ಹೊಂದಿತ್ತು ಮಿತ್ತಿರ್ದೆ ಕೈ ಮಾಡಿ. ಎಸ್, ಬರ್ತಾ ಇದೆ ತಿಮ್ಮಪ್ಪ ನಾಯಕ ಸಾಮೆತಡ್ಕ ಮುಟ್ಟದಾರ ಉಲ್ಲೆರ ತಿಮ್ಮಪ್ಪಣ್ಣೆ ಚೀಟಿ ಮಾಡೋದು ಗೊತ್ತೇವೆ. ಎಸ್, 8ನೇ ಅದೃಷ್ಟವಂತ ವ್ಯಕ್ತಿ ತಿಮ್ಮಪ್ಪ ನಾಯಕ ಸಾಮೆತಡ್ಕ. ಅಭಿನಂದನೆಗಳು. ನಮ್ಮ ಲಕ್ಷ್ಮಣ ಅವರಿಗೂ ಕೂಡ ಕೃತಜ್ಞತೆಗಳು. ಮತ್ತೆ 9ನೇ ಅದೃಷ್ಟವಂತ ವ್ಯಕ್ತಿ ಅಣ್ಣ ಬಲ್ಲೆ ಸರ್, ನಿಮ್ಮ ಹೆಸರು? ಶ್ರೇಯಾಂಸ್ ಕುಮಾರ್ ಇವರು 9ನೇ ಲಕ್ಕಿ ವ್ಯಕ್ತಿಯನ್ನ ಆಯ್ಕೆ ಮಾಡುತ್ತಾರೆ. ಅವರು ಮಧ್ಯದಿಂದ ತೆಗೆದಿದ್ದಾರೆ, ಮುಂದೆ ವೆಚ್ಚ ಮಾಡಬೇಡಿ. ಎಸ್, ಬರದಾ ಇದೆ 9ನೇ ಅದೃಷ್ಟವಂತ ವ್ಯಕ್ತಿ ಚೈತ್ರ ಕೆಮ್ಮಿಂಜೆ ಲಕ್ಕಿ ಪಟ್ಟ ಉಲ್ಲೆ. ಒಂದು ಚಪ್ಪಾಳೆ ಚೈತ್ರಕ್ಕನಿಗೆ. ದೊಡ್ಡ ಗಿಫ್ಟ್ ಚೈತ್ರಕ್ಕನ ಕೈಗೆ ಸೇರುತ್ತಾ ಇದೆ. ಎಸ್, ಇದನ್ನ ನಮ್ಮ ಸುಧೀರ್ ನೋಡ ಅವರು ಒಟ್ಟಿಗೆ ವಿತರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಶುಭಾಂಶವರು ಕೂಡ ಸೇರಿಕೊಳ್ಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಒಂದು ಫೋಟೋ ಅಕ್ಕದಲ್ಲಿ ಕೊಡು ಖುಷಿ ಆಗ್ತದೆ. ಎಸ್, ಚೈತ್ರಕ್ಕನಿಗೆ ಅಭಿನಂದನೆಗಳು. ಇನ್ನು ಕಡೆಯ ಇವತ್ತು ಚೀಟಿ ಹಾಕಿದವರಿಗೆ ಕಡೆಯ ಒಂದು ಪ್ರೈಸ್ ಮಾತ್ರ ಬಾಕಿ ಇದೆ. ಇದನ್ನ ವಿಜಯಲಕ್ಷ್ಮಿ ಅಕ್ಕ ಬಲೆ ಇರ್ನ ಕೈ ಹಿಡಿತು ಇನಿತ್ತ ಕಡೆತ್ತ ಲಕ್ಕಿ ಚೀಟ್. ಎಸ್, ಹಿರಿಯರೇ ವಿಜಯಲಕ್ಷ್ಮಿ. ಎಸ್, ಅವು ಇದು ಫಸ್ಟ್ ಚೀಟಿ ಪಾಡ್ನೇಡ್ ಕಡೆ ತಂದು ನನ್ನ ಸಾರಿ ಮತ್ತೊಂದು. ಎಸ್, ನನ್ನ ಟೋಟಲ್ 14 ಬಹುಮಾನ ಇರಲ್ಲ ಮಂಡ ವೆಚ್ಚ ಮಲ್ಪಡಿ 14 ನಮ್ಮಲ್ಲ ಒಂಜೆ. ಎಸ್ ಎಸ್, ಇತ್ತೆ ಈ 100 ಚೀಟಿ ಪಾಡ್ನಾಗ್ಲಿಕ್ಕೆ ಲಾಸ್ಟ್ ಒಂದು ಏರಿಗೂ ಗೊತ್ತಿಚ್ಚಿ ವಿಜಯಲಕ್ಷ್ಮಿ ಅಕ್ಕನ ವಿಜಯದ ಕೈ ಏರಿಗೂ ತೂಕ. ಎಸ್, ಅರ್ಚನಕ್ಕ ತೆಲಿತೇರು ಮಂಡ ಮೂಲೂರು ಅರ್ಚನ್ ಆರ್ಯನ್ 966 ಅಕ್ಕ ಅರ್ಚನ್ ಆರ್ಯನ್ ನೀರೇನ ಅತ್ತ. ಎಸ್, 966 39 39 47 342 ಅಕ್ಕ ನೆಕ್ಸ್ಟ್ ಡೇ ಬರು ಸಾರಿ. ಎಸ್, ಥ್ಯಾಂಕ್ ಯು. ಇಲ್ಲಿಗೆ 10 ವಿಜಯಲಕ್ಷ್ಮಿ ಅಕ್ಕ ಹಿರಿಯರು ಬಂದು ಈ ಡ್ರಾವನ್ನ ನಡೆಸಿಕೊಟ್ಟಿದ್ದಾರೆ. ಹೆಸರು ಮಾಡಬೇಡಿ, ಇನ್ನು 14 ಜನರಿಗಿದೆ ಅಂತ ಹೇಳಿದ್ದಾರೆ. ನಮ್ಮ ಇಂದ ದೊಡ್ಡದ ಬಂಪರ್ ಪ್ರೈಸ್ ಕೂಡ ಇದೆ, ಅದು ಬರಬಹುದು, ಇನ್ನಷ್ಟು ಖುಷಿ ಪಡಬಹುದು. ಇದೀಗ ಮತ್ತೆ
ವಾಟ್ಸಪ್ ಸ್ಟೇಟಸ್ಗೆ ಸಂಬಂಧಪಟ್ಟಂತಹ 5 ಅದೃಷ್ಟವಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡುವಂತ ನಾವು ಸಾಕ್ತಾ ಇದ್ದೇವೆ. ಯಾರೆಲ್ಲ 100ಕ್ಕಿಂತ ಹೆಚ್ಚು ಬಿಯವನ್ನ ಪಡೆದುಕೊಂಡು ಸ್ಕ್ರೀನ್ ಶಾಟ್ ಅನ್ನ ಕಳಿಸಿಕೊಟ್ಟಿದ್ದೀರಿ ಒಮ್ಮೆ ಕೈ ಎತ್ತಿ. ಫಸ್ಟ್ ಅಕ್ಕ ಕೈ ಎತ್ತೀರಿ. ವಿರೌಡ್ ರೆಡ್ ಅಲ್ಪಂಜಿ 4 ಜನ ಮಾತ್ರ ಒಳ್ಳೆ ಅವಾಗ ಆತೇಟ್ 4 ಜನಕ್ಕೆ ಮಾತ್ರ ತಿಕ್ಕಣ ಚಾನ್ಸ್. ಸಾರಿ ಮಾತ್ರ ಇಲ್ಲ ತಿಕ್ಕೊಂಡು ಆಂಜನ ಕ್ಲಿಕ್ ತಿಕ್ಕಲ್ಲ ಪ್ರಯೋಜನ ಇಲ್ಲ ಖುಷಿ ಇದೀಗ ನೇರವಾಗಿ ವಾಟ್ಸಪ್ಗೆ ಸಂಬಂಧಪಟ್ಟಂತಹ ಬಾಕ್ಸ್ ಬರ್ತಾ ಇದೆ. ದೊಡ್ಡ ಬಾಕ್ಸ್ 100ಕ್ಕಿಂತ ಹೆಚ್ಚು ಚೀಟಿ ಇದೆ. 100ಕ್ಕಿಂತ ಹೆಚ್ಚು ಬಿಯನ್ನು ಪಡೆದುಕೊಂಡವರನ್ನ ಮಾತ್ರ ಸಿಲೆಕ್ಟ್ ಮಾಡುವಂತ ಕಾರ್ಯ ಆಗಿದೆ. ಇದರಲ್ಲಿ 5 ಜನ ಅದೃಷ್ಟವಂತ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡುತ್ತೇವೆ. ನೀವು ನಮ್ಮ ಈ ಗಿಫ್ಟ್ ಸ್ಕೀಮಿನ ಪ್ರಚಾರಕರು. 100 ಜನ ಇದ್ರೆ ನೀವು ಸುಮಾರು 10,000 ಜನರಿಗೆ ನಮ್ಮ ಈ ಒಂದು ಮಾಹಿತಿಯನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ದಕ್ಕೆ ನಿಮ್ಮನ್ನು ಖುಷಿಪಡಿಸುವ ಕಾರ್ಯಕ್ರಮ. ಒಂದು ಚಪ್ಪಾಳೆ ಮಂಜುನಾಥ್ ಕೂಡ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಇವರಿಗೆ ಅಣ್ಣ ಹೆಗ್ಗಲ ವಂಜನೆ ತರಲಿಕ್ಕೆ 5 ಅದೃಷ್ಟವಂತ ವ್ಯಕ್ತಿಗಳನ್ನ ಗುರುತಿಸುವುದಕ್ಕೆ ವೇದಿಕೆಯಿಂದ ನಾವು ಆಯ್ಕೆ ಮಾಡೋಣ. ನಮ್ಮ ಹಿರಿಯರು ರಾಧಾಕೃಷ್ಣ ಎಸ್ ಅಡಕಸ್ಥಳದವರು, ನಾರಾಯಣ ನಾಯಕ್ ಅಡಕಸ್ಥಳ ಇವರು ಹಿರಿಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಆರು ಕೊಡು ಮಿಕ್ಸ್ ಮಾಡ್ತದೆ ಒಂಜಿ ಚೀಟಿದೆ ಚೀಟಿ ದತ್ತು ನಕ್ಲೆಗೆ ಒಂಜಿ ಬಹುಮಾನ ಅಡ ಸ್ಟೇಟಸ್ ಪಾಡದೆ 107 ನಿಂತ ಬಿಯು 10 ನಕ್ಲೆಗೆ ಮಾತ್ರ 91130 ಎಸ್ ನಂಬರ್ 9113099597 ಉಲ್ಲರಣ್ಣ ಇಜ್ಜಿಂದ ನನಗೆ ಫೋನ್ ಮಾಡ್ಕೊ. ಎಸ್ ಅಭಿನಂದನೆಗಳು. ಮುಂದಕ್ಕೆ ರಾಘವ ನಾಯಕ್ ನಮ್ಮ ಮಂಜುನಾಥ್ ಅವರ ತಂದೆ ಮಾವ ಉಪಸ್ಥಿತರಿದ್ದಾರೆ. ಅವರು 2ನೇ ವಾಟ್ಸಪ್ ಲಕ್ಕಿ ಮ್ಯಾನ್ ಅನ್ನ ಆಯ್ಕೆ ಮಾಡ್ತಾರೆ. ಫೋನ್ ನಂಬರ್ ಎಸ್ 98 45 52 36 403 ಅಭಿನಂದನೆಗಳನ್ನ ಸಮರ್ಪಿಸಿದ 3ನೇ ವಾಟ್ಸಪ್ ಸ್ಟೇಟಸ್ ಅದೃಷ್ಟವಂತ ವ್ಯಕ್ತಿ ಆಯ್ಕೆ ಆಗಬೇಕಾಗಿದೆ. ಶಾರದಾ ಕೇಶವ್ ಅವರು ನಮ್ಮ ಕಾರ್ಯದರ್ಶಿಗಳು, ಒಡಿಯೂರು ವಜ್ರಮಾತ ಮಹಿಳಾ ಘಟಕ ಇವರು ಆಯ್ಕೆ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅತ್ಯುತ್ತಮವಾಗಿ ಪ್ರಾರ್ಥನೆಯನ್ನ ಕೂಡ ಹಾಡಿದವರು ಶಾರದಕ್ಕ ಏರಿಕೆ ಕೊರ್ಪರದು. ಎಸ್ ನಂಬರ್ 7899354602 ಆಜಿನ ಥರ್ಡ್ ಲಾಸ್ಟ್ ಮುಜ್ ನಂಬರ್. ಎಸ್ ಎನಿವನ್ ಕೃತಜ್ಞತೆಗಳು. ಮುಂದಕ್ಕೆ 4ನೇ ಅದೃಷ್ಟವಂತ ವ್ಯಕ್ತಿ ಯಾರು? ದುಗ್ಗಪ್ಪ ಕಜೆ. ದುಗ್ಗಪ್ಪಣ್ಣ ಕಜೆ ದಯವಿಟ್ಟು ವೇದಿಕೆಗೆ ಬರಬೇಕು. ಹಿರಿಯರು ಒಂದು ಚೀಟಿಯನ್ನ ತೆಗೆದುಕೊಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ನಮ್ಮ ಬೆಟ್ಟಂಪಾಡಿ ಭಾಗದ ಉದ್ಯಮಿಗಳು ದುಗ್ಗಪ್ಪಣ್ಣ ಕಜೆ ಇವರು ಅಡೆ ಒಂಜಿ ಚೀಟಿ ಗೆದ್ದುಕೊಂಡು ಪಂಪನ ವಿನಂತಿನ ಮಾತೊಂದಿಲ್ಲ. ವಾಟ್ಸಪ್ ಸ್ಟೇಟಸ್ 4ನೇ ಅದೃಷ್ಟವಂತ ವ್ಯಕ್ತಿ ನಂಬರ್ 8497013793 ಇದ್ದೀರಾ? ಎಸ್ ಇತ್ತನ ಕ್ಲಿಯರ್ ತಿಕ್ಕಿಲ್ಲ ವಾಟ್ಸಪ್ ಸ್ಟೇಟಸ್ ಮಾಡ್ತಿದೆ. ಕೃತಜ್ಞತೆಗಳು. ವಾಟ್ಸಪ್ ಸ್ಟೇಟಸ್ ಗೆ ಸಂಬಂಧಪಟ್ಟ ಹಾಗೆ ಕಡೆಯ ಒಂದು ಮಾತ್ರ ಚಾನ್ಸ್ ಇದೆ, ಪಡೆದುಕೊಳ್ಳಬೇಕು. ಯಾರು ಆಯ್ಕೆ ಮಾಡಬೇಕು? ಕೇಶವ ನಾಯಕ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸರ್, ಈ ಒಂದು ಕಡೆಯ ಅದೃಷ್ಟವಂತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಡ್ಬೇಕು. ವಾಟ್ಸಪ್ ಸ್ಟೇಟಸ್ ಹಾಕಿದ ಎಲ್ಲ ನಮ್ಮ ಗ್ರಾಹಕ ಬಂಧುಗಳಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾವು ಸಮರ್ಪಿಸಿದ 90 35 97 06 42 ಅಭಿನಂದನೆಗಳನ್ನ ಸಮರ್ಪಿಸಿದ ಇಲ್ಲಿಗೆ 15 ಬಹುಮಾನಗಳನ್ನ ಕೊಡುವಂತ ಕೆಲಸ ಆಗಿದೆ. ಇನ್ನು 10 ಸಾರಿಗಳನ್ನ ಯಾರಿಗೆ ಕೊಡಬೇಕು ಅಂತ ಚಿಂತನೆ ಮಾಡಿದಾಗ ಗಿಫ್ಟ್ ಸ್ಕೀಮ್ಗೆ ಸೇರಿದ ಎಲ್ಲ ಗ್ರಾಹಕ ಬಂಧುಗಳಿಗೆ ಕೂಡ ಇಲ್ಲಿ ಇಟ್ಟಿರುವ ಸುಂದರ 10 ಸಾರಿಗಳನ್ನ ಸರ್ಪ್ರೈಸ್ ಗಿಫ್ಟ್ ಆಗಿ ಇವತ್ತು ನೀಡಲಾಗ್ತಾ ಇದೆ. ಇಲ್ಲಿದ್ದ ಅದೃಷ್ಟವಂತರು ಯಾರು ಅಂತ ಮತ್ತೆ ನೋಡಿಕೊಂಡು ನಮ್ಮ ಹಿಂದೆ ಇದ್ದ 3 ಡೋರ್ ಆಲ್ಮೆರಾ ಮತ್ತೊಂದು ಡ್ರೆಸ್ ಟೇಬಲ್ ಅನ್ನ ಪಡೆದುಕೊಳ್ಳುವ
ಬಂಪರ್ ಡ್ರಾದಲ್ಲಿ ಗೆಲ್ಲುವ ಬಂಪರ್ ಪ್ರೈಸ್ ಅನ್ನ ಪಡೆದುಕೊಳ್ಳುವ ಅದೃಷ್ಟವಂತ ವ್ಯಕ್ತಿಗಳನ್ನ ಕಡೆಗೆ ಆಯ್ಕೆ ಮಾಡ್ತಾರೆ. ಇದೀಗ ಬರ್ತಾ ಇದೆ ನಮ್ಮ ಕಾಯಿನ್. ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ನ ವಿಶೇಷತೆ ಏನು ಅಂತ ಕೇಳಿದ್ರೆ, ಇಲ್ಲಿ ಆಯ್ಕೆ ಮಾಡುವಂತಹ ಪ್ರತಿ ಕಾಯಿನ್ ಅನ್ನ ಯಾರು ಆಯ್ಕೆ ಮಾಡುತ್ತಾರೆ ಅಂತ ಹೇಳಿದ್ರೆ ನೀವೇ ಆಯ್ಕೆ ಮಾಡುವಂತದ್ದು. ಇದು ಪಾರದರ್ಶಕತೆ. ಸಾವಿರಾರು ವಿವಿಧ ರೀತಿಯ ಸ್ಕೀಮ್ಗಳು ಬಂದರೂ ಕೂಡ ನಾವಾಗೆ ತೆಗೆದುಕೊಳ್ಳುವಂತದ್ದಲ್ಲ. ನಿಮ್ಮ ಕೈಯಿಂದಲೇ ಚೀಟಿಯನ್ನ ತೆಗೆದು ಪ್ರೈಸ್ ಅನ್ನ ಕೂಡ ನಿಮಗೆ ಕೊಡುವಂತ ಕಾರ್ಯವನ್ನ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಈ ಪಾರದರ್ಶಕತೆಯನ್ನ ಕಾಯ್ದುಕೊಂಡ ಪರಿಣಾಮ ವಿಟ್ಲದಲ್ಲಿ 4 ಸ್ಕೀಮ್, ಮತ್ತೆ ಪೆರ್ಲದಲ್ಲಿ ಸ್ಕೀಮ್, ಮತ್ತೆ ಪುತ್ತೂರಿನಲ್ಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ಈ ಸ್ಕೀಮ್ ಇವತ್ತು ಆರಂಭ ಆಗ್ತಾ ಇದೆ ಅಂತ ಹೇಳಿದ್ರೆ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯ ಎಲ್ಲ ಗ್ರಾಹಕ ಬಂಧುಗಳು ಸಂತೃಪ್ತಗೊಂಡಿದ್ದಾರೆ ಅಂತ ಅಂದ್ಕೊಳ್ಳುತ್ತಾ ಒಂದು 5 ನಿಮಿಷವನ್ನ ನಾವು ವೇಟ್ ಮಾಡ್ತಾ ಇದ್ದಾರೆ. ಇವತ್ತು ನೀವು ಬಂದು ಸೇರಿದ ಎಲ್ಲ ಗ್ರಾಹಕ ಬಂಧುಗಳ ಕಾಯಿನ್ ಅದರಿಂದ ಮಿಸ್ ಆಗಬಾರದು ಅಂತ ನಮ್ಮ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಸಂಸ್ಥೆಯ ಕಾಳಜಿ. ಅದನ್ನ ಒಟ್ಟು ಸೇರಿಸಿದ ನಂತರ ಇನ್ನೊಂದು ಪೆಟ್ಟಿಗೆ ಇಲ್ಲಿ ಬರುತ್ತೆ, ಅದರ ಒಳಗೆ ಕಾಯಿನ್ ಇರುತ್ತೆ, ಅದನ್ನ ಒಂದ್ ಕಡೆ ಹಾಕುವಂತ ಕೆಲಸವನ್ನ ಮಾಡ್ತವೆ. ಜೊತೆಗೆ ಎಲ್ಲ ಕಾಯಿನ್ಗಳನ್ನ ಒಟ್ಟು ಸೇರಿಸಿಕೊಂಡು ಇವತ್ತುವರೆಗೆ ಯಾರೆಲ್ಲ ಸೇರ್ಪಡೆ ಆಗಿದ್ದೀರಿ ಆ ಎಲ್ಲರ ನಂಬರ್ ಅನ್ನ ಶೂಟ್ ಮಾಡುವಂತ ಕೆಲಸವನ್ನ ಮಾಡುತ್ತೇವೆ. ಲೈವ್ ಕ್ಯಾಮೆರಾದಿಂದ ಶೂಟ್ ಮಾಡಿ ಅದನ್ನ ಸುದ್ದಿ ಯೂಟ್ಯೂಬ್ ಚಾನೆಲ್ ಅಲ್ಲೂ ಕೂಡ ನೋಡುವಂತ ಅವಕಾಶ ಇದೆ. ಯಾರೆಲ್ಲ ಸುದ್ದಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತೀರಿ ಎಲ್ಲ ಗ್ರಾಹಕ ಬಂಧುಗಳು ಕೂಡ ಇವತ್ತು ಎಲ್ಲ ಕಾಯಿನ್ಗಳನ್ನ ನೋಡುವಂತ ಒಂದು ಸುವರ್ಣ ಅವಕಾಶ ಸಿಗ್ಲಿಕ್ಕಿದೆ. 1, 2, 3 ಈ ನಮ್ಮ ಪೆಟ್ಟಿಗೆಯ ಒಳಭಾಗದಲ್ಲಿರುವಂತಹ ಎಲ್ಲ ಕಾಯಿನ್ಗಳು ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಸಂಸ್ಥೆಯ ಲಕ್ಕಿ ಗಿಫ್ಟ್ ಸ್ಕೀಮ್ಗೆ ಸೇರಿದವರು. ವಿಶೇಷವಾಗಿ ನೀವು ಆಯ್ಕೆ ಮಾಡಿದಂತ ನಂಬರ್ ಅನ್ನೇ ಆದಷ್ಟು ನಿಮಗೆ ಲಕ್ಕಿ ನಂಬರ್ ಆಗಿ ಕೊಡುವಂತ ಕಾರ್ಯ ಕೂಡ ಆಗಿದೆ. ಕೆಲವು ಕಡೆ ನಿಮ್ಗೆ ಕೇಳಿದ ನಂಬರ್ ಇನ್ನೊಬ್ಬರು ಕೇಳಿದ ಪರಿಣಾಮ ಇನ್ನೊಬ್ಬರಿಗೆ ಹೋಗಿರ್ಬೋದು ಅಂತ ಪ್ರಥಮವಾಗಿ ಸೇರಿದ ಎಲ್ಲರಿಗೂ ಕೂಡ ನಿಮ್ಮದೇ ಲಕ್ಕಿ ನಂಬರ್ ಸಿಗುತ್ತೆ. 50 ಡ್ರಾ ಇದೆ, 50 ಐಟಮ್ಗಳಿದೆ. 50 ಐಟಮ್ಗಳಲ್ಲಿ 95% ಐಟಮ್ಗಳನ್ನ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಇದೇ ಪರಿಸರದ ಪುತ್ತೂರು, ವಿಟ್ಲ, ಉಪ್ಪಿನಂಗಡಿ ಅಂಗಡಿಯಲ್ಲೇ ಸಿಗುವಂತ ಐಟಮ್ಗಳನ್ನೇ ಗಿಫ್ಟ್. ಇದೀಗ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ ಸಂಸ್ಥೆಯ ಮಾಲಕರೇ ಸ್ವತಃ ಅದನ್ನ ಮೊಬೈಲ್ ಅಲ್ಲಿ ವಿಡಿಯೋ ಮಾಡುತ್ತಾರೆ. ಆ ಬಳಿಕ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಇವತ್ತು ಯಾವೆಲ್ಲ ನಂಬರ್ ಅನ್ನ ಇಟ್ಟಿದ್ದೇವೆ, ಒಂದು ವೇಳೆ ನಿಮ್ಮ ಒಂದು ನಂಬರ್ ಅದರಲ್ಲಿ ತಪ್ಪಿದ್ರೂ ಕೂಡ ನಿಮ್ಮ ಗ್ರೂಪ್ ಅನ್ನ ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಸರಿ ಮಾಹಿತಿಯನ್ನ ಕೊಡಬಹುದು. ಆದ್ರಿಂದ ಲೇಟ್ ಆದ್ರೂ ಪರವಾಗಿಲ್ಲ, ಒಂದೇ ಒಂದು ನಂಬರ್ ಮಿಸ್ ಆಗಬಾರದು ಅಂತ ಹೇಳಿ ಎಲ್ಲ ನಂಬರ್ಗಳನ್ನ ವಿಡಿಯೋ ರೆಕಾರ್ಡ್ ಮಾಡಿ ನೀವು ಸೇರಿರುವ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಇದರ ವಾಟ್ಸ್ಆಪ್ ಗ್ರೂಪಿಗೆ ಹಾಕಲಾಗುತ್ತೆ. ಸೂಕ್ಷ್ಮವಾಗಿ ಝೂಮ್ ಮಾಡಿ ನೋಡಿ. ನಿಮ್ಮ ನಂಬರ್ಗಳು ಕಣ್ತಪ್ಪಿನಿಂದ ತಪ್ಪಿಸಿಕೊಂಡರೂ ಕೂಡ ಅದಕ್ಕೆ ಸೂಕ್ತವಾದ ಉತ್ತರವನ್ನ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಸಂಸ್ಥೆ ಖಂಡಿತವಾಗಿಯೂ ನೀಡುತ್ತೆ. ಆ ನಿಟ್ಟಿನಲ್ಲಿ ಪ್ರತಿ ನಂಬರ್ ಅನ್ನ ಕೂಡ ವಿಡಿಯೋ ರೆಕಾರ್ಡ್ ಮಾಡಿ ವಾಟ್ಸ್ಆಪ್ ಗ್ರೂಪ್ಗೆ ಹಾಕುವಂತ ಕೆಲಸ ನೀವು ಇವತ್ತು ಎಲ್ಲರೂ ಬಂದಿದ್ದೀರಿ. ಬರುವ 25 ತಾರೀಕಿಗೆ ನಿಮ್ಗೆ ಬರ್ಲಿಕ್ಕೆ ಅನಾನುಕೂಲ ಆಗಿರಬಹುದು, ಆದ್ರೆ ಲೈವ್ ಇರುತ್ತೆ. ಜೊತೆಗೆ ಎಲ್ಲವನ್ನ ವಿಡಿಯೋ ರೆಕಾರ್ಡ್ ಮಾಡಿ ನೇರವಾಗಿ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಹಾಕುವಂತ ಕಾರ್ಯವನ್ನ ಕೂಡ ಮಾಡಲಾಗುತ್ತೆ. ಫೋಟೋವನ್ನ ಕೂಡ ತೆಗೆದು ಹಾಕುವಂತ ಕೆಲಸವನ್ನ ಅತ್ಯಂತ ಕ್ಲಿಯರ್ ಆಗಿ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಎಲ್ಲ ಕಾಯಿನ್ಗಳು ನಿಮ್ಮ ಮುಂದೆ ಪ್ರದರ್ಶನ ಆಗ್ತಾ ಇದೆ. ಇದರಲ್ಲಿ ಮೊದಲಿಗೆ 10 ಜನ ವ್ಯಕ್ತಿಗಳಿಗೆ ಸರ್ಪ್ರೈಸ್ ಗಿಫ್ಟ್. ಯಾರಪ್ಪ ಅಂತ ಕೇಳಿದ್ರೆ ಚೀಟಿ ಹಾಕಿದವರಿಗೆಲ್ಲ ಸಿಕ್ಕ ಹಾಗೆ ಈ 10 ಸಾರಿಗಳನ್ನ ಪಡೆದುಕೊಳ್ಳಿಕ್ಕೆ ಅವಕಾಶ ಇಲ್ಲ. ಯಾರೆಲ್ಲ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ನ ಗಿಫ್ಟ್ ಸ್ಕೀಮ್ಗೆ ಜಾಯಿನ್ ಆಗಿದ್ದೀರಿ
ಆ ಕಾಯಿನ್ ಯಾರದಿಲ್ಲಿದೆ ಅಂತವರಿಗೆ 10 ಸಾರಿಯನ್ನ ಸರ್ಪ್ರೈಸ್ ಗಿಫ್ಟ್ ಆಗಿ ಪಡೆದುಕೊಳ್ಳುವಂತಹ ಅವಕಾಶ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಕೀಮಿಗೆ ಸೇರುವುದು ಯಾರು ಅಂತ ಹೇಳಿದ್ರೆ ಅದು ಮಹಿಳೆಯರು. ಇಲ್ಲಿ ಗಂಡಸರಿದ್ರು ಕೂಡ ನಿಮ್ಮನ್ನ ಸೇರಿಸಿದವರು ಮನೆಯಲ್ಲಿ ಗಂಡಸರಾಗಿರಬಹುದು. ಆದ್ರಿಂದ ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು 10 ಸಾರಿಯನ್ನ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಇದರಿಂದ ಇವತ್ತು ಸರ್ಪ್ರೈಸ್ ಗಿಫ್ಟ್ ಆಗಿ ನೀಡಲಾಗ್ತಾ ಇದೆ. ಎಲ್ಲ ಕಾಯಿನ್ಗಳನ್ನ ಒಟ್ಟು ಸೇರಿಸುವುದಕ್ಕೆ ಒಂದು ಬಾಕ್ಸ್ ರೆಡಿ ಇದೆ. ಈ ಎಲ್ಲ ಕಾಯಿನಿನ ನಂಬರ್ಗಳು ಎಲ್ಲಿದೆ ಅಂತ ಹೇಳಿದ್ರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಬರುತ್ತೆ. ಸೊ ಒಬ್ಬೊಬ್ಬರು ಸ್ವಯಂ ಪ್ರೇರಿತವಾಗಿ ಮಂತ್ರ ಪರವಾಗಿ ಕಾಯಿನ್ ಅನ್ನ ನೀವೇ ಬಾಕ್ಸ್ಗೆ ಹಾಕ್ಬೇಕು. ಸ್ಕೀಮ್ಗೆ ಸೇರಿದ 2 ಮಂದಿ ಏನಿ ಮಾತು ಯಾರು ಬರೋದು ಬನ್ನಿ, ನೀವೇ ಈ ಪೆಟ್ಟಿಗೆಗೆ ತುಂಬಿಸುವಂತ ಕೆಲಸವನ್ನ ಮಾಡಬೇಕು. ಇನ್ನೊಂದು ಬನ್ನಿ ಅಕ್ಕ, ಈ ಕಡೆಯಿಂದ ಬನ್ನಿ. ನೀವು 3 ಜನ ಸೇರಿಕೊಂಡು ನಿಮ್ಮ ಕಣ್ಣ ಮುಂದೆಯೇ ಎಲ್ಲ ಕಾಯಿನ್ಗಳನ್ನ ಪ್ರದರ್ಶನ ಮಾಡಿ, ಫೋಟೋ ತೆಗೆದು ವಿಡಿಯೋ ಮಾಡಿ ನಮ್ಮ ಗಿಫ್ಟ್ ಬಾಕ್ಸಿನ ಒಳಗೆ ತುಂಬಿಸಲಾಗತ್ತೆ. ಇದನ್ನ ಮಾಡಿದ್ದು ನೀವೇ. ಈ ಕಾಯಿನ್ ಅನ್ನು ತೆಗೆಯುವುದು ಯಾರು ಅಂತ ಹೇಳಿದ್ರು ನೀವೇ. ಬಹುಮಾನ ಪಡೆದುಕೊಳ್ಳುವಂತದ್ದು ಯಾರು ಅಂತ ನೀವೇ. 500 ರೂಪಾಯಿ ಕಟ್ಟಿದವರು ಯಾರು ಅಂತ ಕೇಳಿದ್ರು ನೀವೇ. ಎಲ್ಲವೂ ನೀವೇ. ನಿಮ್ಮ ಕಣ್ಣ ಮುಂದೆಯೇ ಪ್ರಸ್ತುತ ಆಗುತ್ತೆ. ಪ್ರತಿ ಡ್ರಾದ ಸಂದರ್ಭದಲ್ಲಿ ನಮ್ಮ ಬೆನ್ನ ಹಿಂದೆ ಆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಕೂಡ ಸಿದ್ಧ ಇರುತ್ತೆ. ಜೊತೆಗೆ 50 ಕಂತು ಕಟ್ಟಿದ ಮೇಲೆ ಇನ್ನೇನು ಅಂತ ಹೇಳಿದ್ರೆ ನಂತರದ 40 ದಿನದ ಒಳಗೆ ನೀವು ಕಟ್ಟಿದ ಎಲ್ಲ ಮೊತ್ತದ ಸಂಬಂಧಪಟ್ಟಂತ ಎಲ್ಲ ಪರಿಕರಗಳನ್ನ ನಿಮ್ಮ ಮನೆಗೆ ಮುಟ್ಟಿಸುವಂತ ಕಾರ್ಯಕ್ರಮ ಕೂಡ ಆಗುತ್ತೆ. ಅದರಿಂದ ಅತ್ಯಂತ ಪಾರದರ್ಶಕತೆಯಿಂದ ಎಲ್ಲ ಕಾಯಿನ್ಗಳನ್ನ ನಿಮ್ಮ ಕಣ್ಣ ಮುಂದೆಯೇ ಪೆಟ್ಟಿಗೆಯ ಒಳಗೆ ಸೇರಿಸುವಂತ ಕೆಲಸ ಆಗುತ್ತೆ. ಇಲ್ಲಿ ಕೂತವರಿಗೆ ಈ ತುಗುರ ಮಂಗದಾಯಿ ಒರನೆ ತೊರಿತನ ಆವಂತ ಅಂತ ಯೋಚನೆ ಬರ್ಬೋದು. ಒರಿಯನೆ ತೊರಿತನ ಏರ್ನ ವಾಕ್ಯ ಹಣ ಅಂತ ಗೊತ್ತಾವಂತ. ಆ ಕಾರಣಕ್ಕೋಸ್ಕರ ನಿಮ್ಮ ಕಣ್ಣ ಮುಂದೆಯೇ ವಿಡಿಯೋ ರೆಕಾರ್ಡ್ ಮಾಡಿ ಫೋಟೋ ತೆಗೆದು ಅದನ್ನ ಪೆಟ್ಟಿಗೆಯ ಒಳಗೆ ಸೇರಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಲೇಟ್ ಆದ್ರೂ ಪರವಾಗಿಲ್ಲ, ಪಾರದರ್ಶಕತೆ ಮುಖ್ಯ ಅನ್ನುವ ನಿಟ್ಟಿನಲ್ಲಿ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ನಮ್ಮ 4 ಜನ ಗ್ರಾಹಕ ಬಂಧುಗಳು ಕಾಯಿನ್ ಅನ್ನ ಪೆಟ್ಟಿಗೆಯ ಒಳಗೆ ಸೇರಿಸುವಂತ ಕೆಲಸವನ್ನ ಮಾಡ್ತಾರೆ. ಈ ಲೈವ್ ಅನ್ನ ನೋಡ್ತಾ ಇರುವವರು ಕೂಡ ನಾಳೆ ಇನ್ನೊಂದು ನಾವು ಸೇರಬೇಕು ಅಂತಿದ್ರು ಕೂಡ ಅವಕಾಶವನ್ನ ನೀಡಲಾಗುತ್ತೆ. ಇದೀಗ ಇಲ್ಲಿ ಮಂಜುನಾಥ್ ಸರ್ ಯಾರನ್ನ ಕರೀತಾರೆ ಅಂತ ಗೊತ್ತಿಲ್ಲ, ಆದ್ರೆ ಬಂದವರಿಗೆ ಒಂದು ಕಂಡೀಷನ್ ಇದೆ, ಸಾರಿ ಮಿಕ್ಸ್ ಮಾಡಿದೆ ಕೊಡಿ. ಇದಕ್ಕೆ ಮುಚ್ಚಳವನ್ನ ಹಾಕಬೇಕು ಅನ್ನುವ ವಿನಂತಿಯ ಮೇರೆಗೆ ಯಾರು ಬಂದರೂ ಪರವಾಗಿಲ್ಲ, ಸರಿ ಮಿಕ್ಸ್ ಮಾಡಿ ಒಂದು ಕಾಯಿನ್ ಅನ್ನ ತೆಗೆಯುವಂತ ಕೆಲಸವನ್ನ ಮಾಡಬೇಕು. ಒಂದು ಕಾಯಿನ್ ಬಂದವನು ಅಂತಿದ್ರೆ ಅವನ ಅದೃಷ್ಟವಂತನೇ ಲೆಕ್ಕ. ಯಾಕಂತ ಹೇಳಿದ್ರೆ ಚೀಟಿ ಹಾಕಿದ್ದು ಇದು ಎಲ್ಲರೂ ಸೇರಿ ಹಾಕಿದ್ದು, ಇದನ್ನ ಸರಿಯಾಗಿ ನಮ್ಮ ಮಂಜುನಾಥ್ ಅವರು ಕೂಡ ಮಿಕ್ಸ್ ಅನ್ನ ಮಾಡುವಂತ ಕೆಲಸವನ್ನ ಮಾಡುತ್ತಾರೆ. ಇದೀಗ 10 ಸರ್ಪ್ರೈಸ್ ಗಿಫ್ಟ್. ಮೊದಲನೆಯ ಅದೃಷ್ಟವಂತ ವ್ಯಕ್ತಿ ಆಯ್ಕೆ ಆಗಬೇಕು ಮಂಜುನಾಥ್ ಸರ್. ಮೊದಲ 10 ಕಾಯಿನ್ ಅನ್ನ ಸರ್ಪ್ರೈಸ್ ಗಿಫ್ಟ್ ಆಗಿ ತೆಗಿದ್ದೇವೆ. ಫೈನಲ್ ಡ್ರಾಕ್ಕೆ ಮತ್ತೆ ಅದನ್ನ ಹಾಕ್ತೇವೆ. ಎಸ್, ಕವಿತಕ್ಕ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಒಂದು ಕಾಯಿನ್ ಅನ್ನ ತೆಗಿಬೇಕು. ನೀವು ತೆಗೆಯುವುದು ಬರೀ ಕಾಯಿನ್ ಅಲ್ಲ, ಒಂದು ಸಾರಿ. ಕವಿತಕ್ಕ ತೆಗೆಯುವುದು ಕಾಯಿನ್ ಅಲ್ಲ, ಅದು ಸಾರಿ. ಎಸ್, ಕವಿತಕ್ಕನ ಎಸ್ ನಮ್ಮ ಜಯರಾಜ್ ಅವರು ಹೇಳ್ತಾ ಇದ್ದಾರೆ 10 ಭದ್ರಾಳಕೊರ್ಕ ಅಂತ ದೊಡ್ಡ ಜಾಸ್ತಿ ಉಂಟು. 634 ವಿಡಿಯೋ ಕ್ಯಾಮೆರಾದಲ್ಲಿ ದಾಖಲಾಗ್ತಾ ಇದೆ. 634 ಉಲ್ಲರಕ್ಕ ಎನಿಮಲ್ ಅಣ್ಣ 634 ಪುದರ್ 634. ಶೋಭಾ ಗೋಪಾಲಕೃಷ್ಣ ಇವರು ಇವತ್ತು ಮೊದಲನೆಯ ನಡುಬೈಲು. ಶೋಭಾ ಗೋಪಾಲಕೃಷ್ಣ ನಡುಬೈಲು ಲೈವ್ ಅಲ್ಲಿ ನೋಡ್ತಾ ಇರಬಹುದು. ಈಗ ಬಂದ್ರು ಕೂಡ ಸಾರಿ ನಡೀಗಿದೆ. ಶೋಭಾ ಗೋಪಾಲಕೃಷ್ಣ ನಡುಬೈಲು ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಮರ್ಪಿಸುತ್ತಾರೆ. ಪಕ್ಕನೆ ಕಡೆ ನಿಂತವರು ಒಂದು ಚಪ್ಪಾಳೆ ಶೋಭಕ್ಕ. ಎರಡನೆಯ
ಅದೃಷ್ಟವಂತ ಸರ್ಪ್ರೈಸ್ ಗಿಫ್ಟ್ ಅನ್ನ ಪಡೆದುಕೊಳ್ಳುವವರು ಸುಧೀರ್ ನೋಂಡ ಅವರ ಕೈಯಿಂದ ಬರದಾಯ. ಇದು ಕಾಯಿನ್ ಅಲ್ಲ, ಇದು ಸಾರಿ. ಮೊದಲನೇದು ಶೋಭಕ್ಕನಿಗೆ ಸಿಕ್ಕಿದೆ. ಇನ್ಯಾರಿಗೆ ಸಿಕ್ಕಿದೆ? ನಂಬರ್ 811 811 ತೇಜಸ್ ವಿತ್ ಎ ಅನ್ನುವವರಿಗೆ ಈ ಬಹುಮಾನ ಹೋಗಿದೆ. ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದಾರೆ. ಮೂರನೆಯ ಸರ್ಪ್ರೈಸ್ ಗಿಫ್ಟ್ ನಮ್ಮ ನಯನಕ್ಕ, ಒಡಿಯೂರು ವಜ್ರಮಾತ ಮಹಿಳಾ ಘಟಕದ ಅಧ್ಯಕ್ಷರು, ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ಕೂಡ ಪ್ರೋತ್ಸಾಹ ನೀಡುತ್ತಿರುವವರು, NGOಗಳಲ್ಲಿಯೂ ಕೂಡ ಸೇವೆಯನ್ನ ಮಾಡಿದ ಕೈ ಅದು. ಅದೇ ಕೈಯಿಂದ ಸಾರಿ ಈಗ ಬರ್ತಾ ಇದೆ. ಮೂರನೆಯ ಅದೃಷ್ಟವಂತ ವ್ಯಕ್ತಿ 106 106 ಅಕ್ಕ ಲಕ್ಕಿಯರು ಮಂಡ ಕನ್ನಡಕ್ಕೆ ತೆತ್ತರೆ ಮಂಡ ಅಕ್ಕ ನಯನಕ್ಕನೊಟ್ಟಿಗೆ ಬತ್ತನಾರು. ಈ ಅಕ್ಕಲ ಈ ಕಡೆ ಚರ್ಚೆ ಮಾಡಿ ಬಂದಿದ್ದಾರೆ. ಯಾಕ ಮಾಡಲಿದ್ದೀರಿ ಇತರ ಬಿಟ್ಟ ಹಿಂಗ ಬೈತೀರಿ ಆಕನ ಮನಲ್ಲಿದ್ದೆ ಇಂತ ಅವೇ ಅಕ್ಕಗೆ ಬೈದಿರಿ. 106 ಅಕ್ಕನ ಹೆಸರು ಪದ್ಮಕ್ಕ, ಪದ್ಮಜಕ್ಕ ಬಲೆ ಎಂಚಕ್ಕ ಏಪಲಿ ಆತ ಕೇಳದು ಹೊರಡಿ ಲಕ್ಕಿದ ಕೈ ಈ ಕಡೆ ಚರ್ಚೆ ಮಾಡಿ ಬಂದಿದ್ದೀರಿ ಅನ್ನೆದ್ರೆ ಇಲ್ಲಿ ಬತ್ತನಾರಿಗೆ ಸಾರಿ ಒಂಜಿ ಚಪ್ಪಾಳೆ ಪದ್ಮಜಕ್ಕ. ಅಭಿನಂದನೆಗಳು ನಮ್ಮ ನಯನಕ್ಕನೆ ಕುಡಿಯಕ್ಕ. ಎಸ್ ಎಂಟು ಬರ್ಕೋಜಿ ಬಂಡೇರೆ ಬರ್ತನೆ ಪದ್ಮಜಕ್ಕ. ಎಸ್ ಅಭಿನಂದನೆಗಳು ಪದ್ಮಜ ಅಕ್ಕ ಇವರಿಗೆ. ನಂತರ ಡ್ರಾಗ್ ಬಂದಾಗ ಸಾರಿ ತುತ್ತು ಬರಬೇಕ. ಎಸ್ ಅಭಿನಂದನೆಗಳು. ಇನ್ನು ನಾಲ್ಕನೆಯ ಸರ್ಪ್ರೈಸ್ ಗಿಫ್ಟ್ ಅನ್ನ ಪಡೆದುಕೊಳ್ಳುವವರು ಆಯ್ಕೆ ಮಾಡೋದಕ್ಕೆ ಮಂಜಾಸ ರೆಡಿ ಇದ್ದಾರೆ. ನಮ್ಮ ವಿಜಯ್ ಕುಮಾರ್ ಕೈಪಂಗಳ ಸರ್ ತೆಗಿತಾ ಇದ್ದಾರೆ ನಾಲ್ಕನೆಯ ಸರ್ಪ್ರೈಸ್ ಗಿಫ್ಟ್ ಅನ್ನ. 199 ಲಕ್ಕಿ ನಂಬರ್ ಆಯ್ಕೆ ಮಾಡಿದ್ದಾರೆ. ಅಣ್ಣೆ ಲಕ್ಕಿಯರ ನೀವೆಯ 199 ಎನ್ ಶ್ರೀನಿವಾಸ್. ನೀವೆಯ ಎನ್ ಶ್ರೀನಿವಾಸ್ ಅಣ್ಣ ಶ್ರೀನಿವಾಸನೆಯ. ಎಸ್ ಬರ್ತಾ ಇದ್ದಾರೆ ಶ್ರೀನಿವಾಸ್. ನಿಮ್ಮ ಆರ್ನ ಇಲ್ಲದ್ದಾರೆ ಅಕ್ಕಗೆ ಒಂಜಿ ಸಾರಿ ರೆಡಿ. ಎಸ್ ನಾಲ್ಕನೇದ ಗಿಫ್ಟ್ ಶ್ರೀನಿವಾಸ್ ಅನ್ನಗೆ. ಎಸ್ ಇದನ್ನ ವಿತರಣೆ ಮಾಡಬೇಕು ಅನ್ನುವಂತ ವಿನಂತಿಯನ್ನ ಮಾಡಿಕೊಡ್ತಾ ಇದ್ದಾವೆ. ನಮ್ಮ ಅಡಕ ಸ್ಥಳದ ನಾರಾಯಣನ್ನ ಅವರು ವಿತರಿಸ್ತಾ ಇದ್ದಾರೆ. ಕೇಶವನಾಯಕ್ ಅವರು ಮುಂಡೆಕೊಚ್ಚಿ ಇವರು ಉಪಸ್ಥಿತಿ ಇದ್ದು ಇದನ್ನ ವಿತರಣೆ ಮಾಡ್ತಾ ಇದ್ದಾರೆ. ಅಭಿನಂದನೆಗಳು. ಇನ್ನು ಐದನೆಯದಲ್ಲ, ಎಸ್ ಐದನೆಯ ಸರ್ಪ್ರೈಸ್ ಗಿಫ್ಟ್ ಮತ್ತೆ ಸಾರಿ ಪಡೆದುಕೊಳ್ಳುವ ನಾರಿ ಯಾರು ನೋಡ್ಬೇಕು. ಉದಯ್ ಕುಮಾರ್ ರೈಗಳು ವೇದಿಕೆಗೆ ಬರಬೇಕು, ಒಂದು ಕಾಯಿನ್ ಅನ್ನ ತೆಗಿಬೇಕು. ಇದು ಐದನೆಯ ಸರ್ಪ್ರೈಸ್ ಗಿಫ್ಟ್. ಕರೆಕ್ಟ್ ಫಾಲೋ ಮಾಡ್ತದಲ್ಲಿ 454 ನಮ್ಮ ಟೀಮ್ ರೆಡಿ ಇದೆ. ಈಗ ಪೇಜ್ ಬಿಡಿಸ್ತಾ ಇದ್ದಾರೆ ಯಾರು ಅಂತ ಹೇಳಿ. ಶರಣ್ ರಾಜ್ ಅಣ್ಣೆ ಬುಲ್ಲರ ಮಾಸ್ಟರ್ ಬೇಕದ ಪಕ್ಕದ ಅಂಗಡಿದಾರೆ ಬಂದು ಮಲ್ದು ರಾರಿಗೆ ಬರ್ತೀನಿ. ಎಸ್ ಎಲ್ಲ ಕೊರಕ. ಎಸ್ ಮುಂದಕ್ಕೆ ಆರನೆಯ ಅದೃಷ್ಟವಂತ ವ್ಯಕ್ತಿಯನ್ನ ಆಯ್ಕೆ ಮಾಡುವುದಕ್ಕೆ ಮಂಜುನಾಥ್ ಸರ್ ಒಬ್ಬರನ್ನ ಸೂಚಿಸ್ತಾರೆ. ನೀವೆತ್ತು ಬರ್ಬೋದು, ನಾನು ತೆಗಿತೇನೆ ಅಂತಿದ್ರು ಖುಷಿ ಬಲಕ್ಕ ಯಾಕಡೆ ಬಾಡತಲ್ಲಾಗಿರೆ ವಂಚಿತಿರ್ತದೆ. ಎಸ್ ಯಾರಿಗಾದರೂ ಅಪೇಕ್ಷಿತರಿದ್ರೆ ಬರ್ಬೋದು. ಅಕ್ಕ ಪುರ್ಲು ಮಿಕ್ಸ್ ಅಂತ 479 479 ಇಲ್ಲಿದ್ದೀರಾ ಪ್ರದೀಪ್ ಅಣ್ಣಗೆ ಒತ್ತಿನಿಗೆ. ಎಸ್ ಪ್ರದೀಪ್ ಅವರಿಗೆ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಏಳನೆಯ ಅದೃಷ್ಟವಂತ ವ್ಯಕ್ತಿ ಬರ್ತೀರ ಪ್ರದೀಪ್ ಅಣ್ಣೆ ಉಲ್ಲರ ಅನಕ್ಷದ ಪ್ರದೀಪ್ ಅಣ್ಣೆ ಬರ್ತೀರಿ. ಸಾರಿಗೆ
ಸಾರಿ ಕುರುಪಣಂಚಿನ ಕೆಲಸ. ಎಸ್ ಪ್ರದೀಪ್ ಅಣ್ಣೆ ಬೈದರೆ ಅನ್ನೆ ಉಳಿತೀರಿ. ಎಸ್ ಅವರಿಗೆ ಬಹುಮಾನ ಕೊಡುದು ಅದಕ್ಕೆ ಯಾರಿಗೆ ಪ್ರೈಸ್ ಬರ್ತದೆ. ಎಸ್ ಎಸ್ ಬಹುಮಾನವನ್ನ ನೀಡಿ ಅಭಿನಂದಿಸಬೇಕು ಅನ್ನುವ ಕೋರಿಕೆ. ಎಸ್ ಮುಂದಕ್ಕೆ 7ನೇ ಅದೃಷ್ಟವಂತ ಸರ್ಪ್ರೈಸ್ ಗಿಫ್ಟ್ ಅನ್ನ ಪಡೆದುಕೊಳ್ಳುವವರು 7th one ಕೇಶವಾಣಿ. ಇವರು ಬರಬೇಕು, ಬಂದನ್ನ ತೆಗಿಬೇಕು. ಹಾಗಾದ್ರಿಂದ ನಮಗೆ ತುಂಬಾ ಸಪೋರ್ಟ್ ಅನ್ನ ಮಾಡ್ತಾ ಇರುವವರು ಕೇಶವಣ್ಣ ದಂಪತಿಗಳು ಬಂದು ಇಬ್ಬರು ಸೇರಿ ಒಂದು ಕಾಯಿನ್ ಅನ್ನ ಎಕ್ಕಿ ಕೊಡಬೇಕು. ಎಸ್ ಒಂದು ಕಾಯಿನ್ ಅನ್ನ ಅಂಡೆ ಸರಿ ಮಿಕ್ಸ್ ಮಾಡಿ ತಂದುಲ್ಲರೆ ಮತ್ತೊಂದು 204 ಸರಿಯದೆ 204 ವಿನೋದ್ ನಾಯಕ್ ವಿನೋದನ್ನೇ ಬುಲ್ಲರ ಪ್ರೈಸ್ ರೆಡಿ ಉಂಟು. ಅಭಿನಂದನೆಗಳು. ವಿನೋದ್ ನಾಯಕ್ ಬೆಟ್ಟಂಪಾಡಿ ಎನ್ನವರಿದ್ದಾರೆ. ಅಭಿನಂದನೆಗಳು. ಮುಂದಕ್ಕೆ 8ನೇ ಅದೃಷ್ಟವಂತ ವ್ಯಕ್ತಿ ಪುರುಷೋತ್ತಮ ಕೊಲ್ಲಮಗರು ವೇದಿಕೆಗೆ ಬರಬೇಕು. ಅಣ್ಣೆ ಒಂದಿದೆ ಕೊಡು. ಎಸ್ ಸಂಪ್ರದಾಯಬದ್ಧವಾದ ಕ್ರಮಟ್ಟು ಬರ್ತೇವೆ. ಸಾರಿ ಕೊರಿಯರ್ನೆಯ ಸಣ್ಣ ಉಂಟಲೆ 730 ಮೌಜಿ ಉಲ್ಲರ 733 733 ರಮಾ ಮೂಲ್ಯ ರಮಕ ಉಲ್ಲರಡ ನಮ್ಮ ಮೊಬೈಲ್ ತಗೊಂಡಿದ್ದಲ್ಲ ಸಾರಿ ರೆಡಿ ಉಂಟು. ಅಭಿನಂದನೆ. ಮುಂದಕ್ಕೆ 9ನೇಯ ಅದೃಷ್ಟವಂತ ವ್ಯಕ್ತಿ ಮೂರ್ಮನೆದ ನನ್ನ ವರ್ಪ 10 15 18 ಒಟ್ಟು 4 ಕೃಷ್ಣ ನಾಯಕ್ ಕೋಡಿಂಬಾಳ ನಮ್ಮೊಟ್ಟಿಗೆ ಹಿರಿಯರ ಉಪಸ್ಥಿತಿ ಉಳ್ಳರೆ ಬರೋಡು ಒಂಚೆ ಕಾಯಿನ್ ಗೆದ್ದದು ಬೋರ್ಮನದ ಸರ್ಪ್ರೈಸ್ ಗಿಫ್ಟ್ ಆಯ್ಕೆ ಮಲ್ತದ ಕುರುಡು ಹಿರಿಯರು ಕೋಡಿಂಬಾಳದ ನಮ್ಮೊಟ್ಟಿಗೆ ಬತ್ತ ಸೇರೊಂದರೆ ಒಂಚೆ ಕಾಯಿನ್ ಗೆದ್ದು ಕೊರನ ಏರನ ಹಣೆ ಬರನ ಬರೆ ಬೆರೆತು ಓಡಿತು 310 310 310. ಎಸ್ ನೆಕ್ಸ್ಟ್ ಕೃತಜ್ಞತೆಗಳು ಕೃಷ್ಣ ನಾಯಕ ಕೋಡಿಂಬಾಳ ಅವರಿಗೆ ಹುಡುಕ್ತಾ ಇದ್ದಾರೆ. ಮುಂದಕ್ಕೆ 10ನೇಯ ಅದೃಷ್ಟವಂತ ವ್ಯಕ್ತಿ ನಳಿನಿ ಮಂಗಳೂರು ಉಲ್ಲರ ಮಾತಿರಲ್ಲ ಕುಲ್ಲದ ಲೆಕ್ಕ ಮಾಡೋದಿಲ್ಲ. ಊರ ಬರತ್ತಿನ ಕ್ಲೆಗೆ ಮತ್ತೊಂದುಂಟು ಎಂಗ್ಲ ಬತ್ತು ಕುಲ್ದಿನ ಕ್ಲೆಗೆ ಬೈಚಿ ಬರ್ಪುಣ ವಲ್ಲ ಉಂಟೆನ್ನ ಬೇರೆ ಅವಳು. ಎಸ್ ನಮ್ಮ ನಳಿನಿ ಅಕ್ಕ ಮಂಗಳೂರು. ಎಸ್ ನಳಿನಿ ಅಕ್ಕ 10ನೇದ ಗೋಲ್ಡ್ ರಿಂಗಿಗೆ ತುಂಬು. ಎಸ್ 10ನೇದ ಸರ್ಪ್ರೈಸ್ ಗಿಫ್ಟ್ ಕೋರೊಂದುಲ್ಲ 418 418 ಧನುಷ್ ಹೆಣ್ಣಾಗ ತಿಕ್ಕಿರ್ತದೆ. ಅಭಿನಂದನೆ. ಬಿರಲ್ಲ ಮುಗಿತನ ಕೈವಹಿಸಿ ಅಂಡೆ ತಡೆಕದ ಧನುಷನ್ನಾಗಿ ಬರ್ತೀನಿ ಮೊಬೈಲ್ ಬಂದಿದ್ದನ್ನೆಲ್ಲ ಬಲೆ. ಎಸ್ 11ನೇದ ನನ್ನ 2 ಬಾಕಿ ತಕ್ಕ 11ನೇದ. ಎಸ್ ಸಾರಿ ಸ್ವಲ್ಪ ಮಂಜುನಾಥನೆ ಮಾಡೋದಿಲ್ಲ ಆಸೆ ಹತ್ತು ಚಪ್ಪೆ ಮಾನೆ ಮಾಡದ ಕುಲ್ಲಡೆ 2 ಗೋಲ್ಡ್ ರಿಂಗ್ ರೆಡಿ ಉಂಟು ನನ್ನ ಒಟ್ಟು. ಎಸ್ ಇತ್ತೆ 11ನೇದ ಅದೃಷ್ಟವಂತ ವ್ಯಕ್ತಿ ಅರ್ಚನಾ ಬಿಟ್ಲ ಅರ್ಚನಾ ಬಿಟ್ಟಲಕ್ಕೆ ಬಿನಾವುಲೆ ಎಕಡೆ ಲಕ್ಕದ ಪೋಯಿನ ಕಾಸೈಟೆ ಬಲಕ. ಎಸ್ ಈ ತಾರಿಗೆ ಬರೆಯಲ್ಲ ಯಾರು ಅರ್ಚನಾ ಬಿಟ್ಟಲ ನಡಜಲ ಭಕ್ತರಿಗೆ ದಂಪತಿ ಸಮೇತ ಭಕ್ತರಿಗೆ ಪುಲೆ ಬಿಟ್ಟಲನ್ನೆಲ್ಲ ಬರೋಡು ಪಂಪನ ವಿನಂತಿನ ಬಲ್ತಂದುಲ್ಲ. ದಂಪತಿ ಸಮೇತ
11 ಸಾರಿನ ಕೊರ್ಪರಂಚಿನ ಭಾಗ್ಯ ಈ ದಂಪತಿಗಳಿಗೆ ಬೈದರೆ 2 ಜನ ಸೇರೋಡು ಒಂಜಿ ಕಾಯಿನ ತೆಪ್ಪೋಡು ಅಣ್ಣೆ ಬಂದರೆ ಅಕ್ಕನೆ ತೆಪ್ಪಲೆ ಸಾರಿ ಅದ ಎಸ್ ಏನಿಗೆ ಕೊಡ್ತೀರಿ 989 989 ಶಿವಪ್ರಸಾದ್ ಕೆ ಊರು ಆದರ್ಶ ಅಭಿನಂದನೆಗಳು. ನನ್ನ ಸಾರಿತ ಕಡೆತ್ತ 12ನೇದಾಗಿ ಬುಕ್ಕ ರಡ್ಡು ಗೋಲ್ಡ್ ರಿಂಗ್ ಉಂಟು ಅವಲ್ಲ ನಿಕ್ಲೆ ಎಸ್ ಕಡೆಯದ ಹರಿ ಗಣೇಶ್ ಚಂದಳಿಗೆ ನಮ್ಮೊಟ್ಟು ಗುಲ್ಲೆರೆ ಆರು ವೇದಿಕೆಗೆ ಬರಡು ಕಡೆಯದ ಸಾರಿನ ಕೊರ್ಪನಂಚಿನ ಕಾರ್ಯ ಅವಳು ಸರ್ಪ್ರೈಸ್ ಗಿಫ್ಟ್ ಆದ ಸಾರಿ ಕೊರ್ಪನಂಚಿನ ಕೆಲಸ ಕಡೆಯದ 12ನೇದ 12ನೇಯ ಗಿಫ್ಟ್ ಸರ್ಪ್ರೈಸ್ ಗಿಫ್ಟ್. ಲಕ್ಷ್ಮಣ ಗೌಡ KSRTC ಡಿಪೋ ಮುಟ್ಟದ ಮುಕ್ರಂ ಪಾಡಿದ್ದಾರೆ. ಅಭಿನಂದನೆ. ಎಲ್ಲ ಏರು ಮಾತ್ರ ಬರ್ತಾರೆ ಆ ಗೆಲ್ತಿನ ಮಾತ್ರೆಗಳ ಇನಾಮ ಕೊರ್ಪನಂಚಿನ ಕಾರ್ಯ ಹಾಕೊಂಡು ಮಾತ್ರೆಗಳ ತಾಟಿ ಕೊಟ್ಟೋಡು 12 ಜನ ಅದೃಷ್ಟವಂತರೆ ದುಬ್ಬದ ದಿಕ್ಕುಳ್ಳು ನಿಖಲ ಒಂಜಿ ಹಾರಿಬ್ಬರು ನಾವು ಮಾತೆಲ್ಲ ನಿಖಲೆಗಳ ತಾಟಿ ಕೊಟ್ಟಿವೆ. ಸಿಗ್ತೆ ಈ ಮಾತಾ ಕಾಯಿನ್ ಪಿರ ಅಬೇಕು ಪಾಡಿರೋಣ ಇಜ್ಜಿ 2 ಗೋಲ್ಡ್ ಎಸ್ ಎಸ್ ಈ ನೆಕ್ಕಾನಾಗ ಈಗಲ 10 ಗೆದ್ದದಿ ಒಂದ ನನ್ನ ನೆಟ್ಟೆ 2 ಜನಕ್ಕೂ ಗೋಲ್ಡ್ ರಿಂಗ್ ಸಾರಿ ಮುಂಡ ದಾನೆ ಗೋಲ್ಡ್ ರಿಂಗ್ ಉಂಟು ಮಾತೆಲ್ಲ ದೇವರ ಪರಕ್ಕೆ ಮಂಡೋಲೆ ಗೋಲ್ಡ್ ರಿಂಗ್ ಆದೆ ಫಸ್ಟ್ ಡ್ರಾ ರಟ್ಟುಂಟು ಫಸ್ಟ್ ಡ್ರಾ ಮಂಜುನಾಥನ್ನೇ ಏರಿಯಲ್ಲಿ ಬೇರೆ ಅದು ಕೈಯೆಲ್ಲ ಗೋಲ್ಡ್ ರಿಂಗ್ ಅನ್ನ ತೆಗೆಯುವ ಕಾಯಿನ್ ಅನ್ನ ತೆಗೆಯುವ ಚಿನ್ನದ ಕೈ ಬರ್ತಾ ಇದೆ. ಕಂಡನಿ ಬಿಡಿದ 2 ಜನ ಬರ್ತೀರಿ ಇತ ಏರಿಗೆ ಉಂಗಿಲ ಪಾಡಬೇರೆಂದು ತಗೊಂಡು ಗೋಲ್ಡ್ ರಿಂಗ್ ಅನ್ನ ಅಕ್ಕಗೆ ಚಾನ್ಸ್ ಕೊಡ್ತೀರಿ ಎಕಡೆ ಬರ್ತಾನೆ ಅರಂಚನೆ ಮುಲ್ತೀರಿ. ಎಸ್ ಇತ್ತೆ 116 ಲಕ್ಕಲೆ 114 ಏರೆ ಗೋಲ್ಡ್ ರಿಂಗ್ ಬಂದಾರು ಅದೃಷ್ಟವಂತೆ ಯಮುನಾ. ಎಸ್ ರೈಟ್ ಪುತ್ತೂಪಾಡಿ ಔಟ್ಸ್ ಅಲ್ಲ ಎಸ್ ಯಮುನಾ ರೈಟ್ ಅಕ್ಕಗೆ ಅದೃಷ್ಟ ತೋಲೆ 500 ಮಲ್ಲ 15 ಗಂತ ಕಟ್ಟೋದು ಅತ್ತೇನು ಒಂಜೆಡೆಗೆ ತೊಂದೆ. ಎಸ್ ಅಭಿನಂದನೆ. 2ನೇಯ ಗೋಲ್ಡ್ ರಿಂಗ್ ಅನ್ನ ಪಡೆದುಕೊಳ್ಳುವುದಕ್ಕೆ ಸರ್ ಅರ್ಪಣಾ ಶಿವಕುಮಾರ್ ಶಿವಾನಂದ್ ಅರ್ಪಣಾ ಶಿವಾನಂದ್ ಅಕ್ಕ 2 ಜನ ಅಣ್ಣೆಲ್ಲ ಬಲೆ. ಎಸ್ ಮೆಕ್ಲಿಗೆ ಎಪ್ಪುರೆಕ್ ಬಜ್ಜಿ ಕಾಯಿನ್ ತಕ್ಕ ಗೋಲ್ಡ್ ರಿಂಗ್ ಕಾಯಿನ್ ಡೌಲ ಇಡು ಜಸ್ಟ್ ಇತ್ತೆ 2 ಜನ ಎಲ್ಲ ಸೇರುವೆ ಅಣ್ಣೆ ದೆಪ್ಪರ ಅಕ್ಕಡ ದೆಪ್ಪ ಬೇರೆ ತೋಡು ಅರ್ಲ ಪಂಡೆಲ್ ಬಂಗಾರದ ವಿಷಯ ಅಂತ ಹಿರೆಗೆ ಆಂಡೆ. ಎಸ್ ಅಕ್ಕದೆತ್ತೇರೆ 158 ಬೇಜಾರ ಸಂಗತಿ ಬಂಡ ಮುಲ್ತಿತ್ತಿನ ಕ್ಲಿಯರ್ ಅಲ್ಲ ಅಕ್ಕಿದ್ದಾರೆ 150 ಗೋಪಾಲಕೃಷ್ಣ ಆಚಾರ್ಯ ಮೇರೆಗೆ ಬಂಗಾರದ ರತ್ನದ ಗೋಲ್ಡ್ ರಿಂಗ್ ಬೈದಿದೆ ಒಂದು ತಾಟಿ ಮುಟ್ಟೋಡತ್ತ. ಎಸ್ ಅಭಿನಂದನೆಗಳು ಗೋಪಾಲಕೃಷ್ಣ ಆಚಾರ್ಯ ಇವರಿಗೆ. ಪೆರ್ಲಂಪಾಡಿದ ಗೋಪಾಲ ಆ ಬೀರಮಲದ ಮುಟ್ಟದಾರೆ ಗೋಪಾಲಕೃಷ್ಣಾಚಾರ್ಯ ಇತ್ತನೆ ಮೊಬೈಲ್ ಕೂಡ ಬರಲಿ ಗೋಲ್ಡ್ ರಿಂಗ್ ರೆಡಿ ಉಂಟು 11 ಪೋವಲೆ ಗೋಪಾಲಕೃಷ್ಣ ಆಚಾರ್ಯ ಬೀರಮಲ ನಿಮ್ಗೆ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಸದಾಶಿವೇರ್ ಮಂತ್ರಿನ ಜನ ಫಸ್ಟ್ ಗೆ ಗೋಲ್ಡ್ ರಿಂಗ್ ಅನ್ನ ಗೆಟ್ಟೊಂದಂಚಿನ ಭಾಗ್ಯ ಸದಾಶಿವರಿಗೆ ಅಭಿನಂದನೆ ದಯಕೊಂಡ ಬಂಗಾರದ ಫಸ್ಟ್ ಗೆ ಬರುತ್ತೆ. ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಇದರ ಗಿಫ್ಟ್ ಸ್ಕೀಮಿನ ನನ್ನೆಲ್ಲ ತಾಯಿ ಮೋನೆ ಚಪ್ಪೆ ಮಲ್ ಬಂದೆ
ಎನ್ನ ಪಿರವಡು ಮಲ್ಲ ಬಂಗಾರದ ಮಲ್ಲ ಉಂಟು ರಡ್ಡಿ ಏರೆಗಳ ತಿಕ್ಕು ಭಾಗ್ಯ ಏರೆಗುಂಡು ಅಕ್ಲಿಗೆ ತಿಕ್ಕು ನೆಕ್ಕುಂಜಿ ದಾಟಿ ಕೊಟ್ಟಿನ ಮಾತ್ರ ಡ್ರಾಮಾ ಗಟ್ಟಿ ಕೊಟ್ಟು ಪದಿನಾಡು ಪ್ಲಸ್ ರಡ್ಡೆ 14 ಕಾಯಿನ್ ಗೆತ್ತದ ಮೂಲ 11 ಇರ್ತದೆ ಕ್ಯಾಮರಾದ ದುಂಬು ನಿಕ್ಲನ ದುಂಬು ಐನು ಪೀರ ಬಾಕ್ಸ್ ಗೆ ಪಾಟ್ ನಚ್ಚಿನ ಫಸ್ಟ್ ಗಾನ ನೆಕ್ಸ್ಟ್ ಮಾತೆಲ್ಲ ಸೇರುವೆ ಏನ್ ಮಾತ್ರ ಗಿಫ್ಟ್ ಸ್ಕೀಮ್ ಇಲಿ ಮುಟ್ಟ ಸೇರಿದರೆ ಅಕ್ಲ ಮಾತೆಲ್ಲ ಬಾಕ್ಸ್ ದ ಊರಿಗೆ ಫೋನಕ್ಕೆ ಖಾಲಿ ಕೈ ಇದಾಯಿ ಇಂಗ್ಲಿನ ಗಾಡಿ ಎಲ್ಲ ರೆಡಿ ಉಂಟು ರಡ್ಡೆ ಎಲ್ಲ ಇತ್ತೇನೆ ಪಾಸ್ ಎಲ್ಲ ಮಾಡ್ತು ಮೂಲ ಇತ್ತನ ಕ್ಲೈಮ್ ಬರ್ತದ ಎಸ್ ನಮ್ಮ ಕಾರ್ಯಕ್ರಮಗಳು ಅಶ್ವಿನ್ ಎಲ್ ಶೆಟ್ಟಿ ಈ ಬಿಲ್ಡಿಂಗ್ ಮಾಲಕೇರಿ ರೋಟರಿ ಕ್ಲಬ್ ಎಲ್ಲ ಇಟ್ಟಿದ ಅಧ್ಯಕ್ಷರೇ ಆಸ್ಟ್ರೇಲಿಯಾ ಎಲ್ಲ ಜಾಬ್ ಮಾಡಿದ್ದಾರೆ ಅಂಡ ಇನಿ ಪುತ್ತೂರದ ಉದ್ಯಮ ಕ್ಷೇತ್ರದ ಮಲ್ಲ ಬಿಸಿನೆಸ್ ಮ್ಯಾನ್ ಆದ ಶಿಕ್ಷಣ ಕ್ಷೇತ್ರದ ಭಾರಿ ಪುಗಾರ್ತೆ ಗೆತ್ತಿದ್ದಾರೆ ಅಶ್ವಿನ್ ಎಲ್ ಶೆಟ್ಟಿ ಆರೆ ಐವ ಗಿಫ್ಟೆಡ್ ಫಸ್ಟ್ ಗಿಫ್ಟ್ ಮೂಚಿಡೋರದ ಅಲ್ಮೇರ ಜೊತೆಗೆ ಒಂದು ಡ್ರೆಸ್ ಟೇಬಲ್ ಎಲ್ಲ ಬಲ್ಪುಗೆ ಏರಿ ಬಾಚನ್ಗೆ ಗೆತ್ತದ ಬಾಚೆ ಬರೆದು ಇತ್ತ ಡಿಸೈಡ್ ಆಗ್ಬಿಡು ಅಶ್ವಿನ್ ಎಲ್ ಶೆಟ್ಟಿ ದೆಪ್ಪುನ ಒಂಜಿ ಕಾಯಿನ್ 25,000 ಐಟಮ್ 25,000 ಐಟಮ್ ಅಶ್ವಿನ್ ಶೆಟ್ಟಿ ದೆತ್ತರೆ ಬರ್ಮುನುತ್ತಾ ಮುಪ್ಪ ಉಲ್ಲರ ನರಕಲೆ ಮೊಬೈಲ್ ತಗೊಂಡಿದ್ದಲ್ಲ ಹೊರಲಾಕದ ಗುರಿಗೆ ಅಭಿನಂದನೆ ಬರ್ಮುನುತ್ತಾ ಮುಪ್ಪ ಕುದರೆಯನ್ನ ಸುನಿಲ್ ಕುಮಾರ್ ರೆಡ್ಡಿ ತುಲೆ ನಿಜವಾಯಿನಾದ್ರಿಂದ ಆದಿಶಕ್ತಿ ಸರ್ವಿಸ್ ಸೆಂಟರ್ ರಾಮಮಲ್ಲ ಗಾಡಿ ಬರುತ್ತೆ ಆದಿಶಕ್ತಿ ಸರ್ವಿಸ್ ಸೆಂಟರ್ ಸುನಿಲ್ ಅನ್ನಗೆ ಬರ್ತಿದೆ 25,000 ಮೂಚಿಡೋರದ ಅಲ್ಮೇರ ಬುಕ್ಕೊಟ್ಟುಗೋ ಡ್ರೆಸ್ ಟೇಬಲ್ ನಾನು ಪಕ್ಕದ ಕಾಲದ ಕೊಡದೇಜಿ ಬರೀ 500 ರೂಪಾಯಿ 25,000 ಮಲ್ಪೇರಲ್ಲ ಹಣಿಟ್ಟು ದೇವರಿಗೆ ಬರದಿಪ್ಪೊಟ್ಟಿಗೆ ಐನ ಎಸ್ ಮತ್ತಿನಂಚಿನ ಮಾತೆರೆಗಳ ಪಾನಕದ ವ್ಯವಸ್ಥೆ ಉಂಟು ನನ್ನಲ್ಲಿ 5 ಡ್ರಾ ಉಂಟು ಕಾರ ತಿಕ್ಕಿನಾಡೆ ಮುಟ್ಟಲ್ಲ ನಿಕ್ಲೆಟ ಮುಂಚೆ ಆಶಯ ಇಪ್ಪು ಏಕು ತಿಕ್ಕು ಮುಂಚೆ ಆಫರ್ ನ ಕೊರೊಂದು ಲೈವ್ ಇಟ್ಟಿನ ಕ್ಲೆಗಳ ಏರಾಡ್ಲ ನಿಕ್ಲೆ ತರ ಈ ಕಂತಿಗೆ ಸೇರಿಯದ ಇಚ್ಛೆ ಪಡೆಯರಡ ಈ ತಿಂಗಳು ಎಂಡ್ ಮುಟ್ಟ ಈ ಕಂತಿಗೆ ಸೇರುವ ಅಂಚಿನ ಒಂದು ಅವಕಾಶ ಉಂಟು ಇನಿ ರಿಂಗ್ ಇಚ್ಚಿದ ದಾರೋಡು ಎಲ್ಲ ಜೈಟ್ ಮಲ್ಲ ಉಂಟು ಲಾಸ್ಟ್ಗೆ ಕೆಂಪದ ಕಾರ್ ಉಂಟು ಈ ತಿಂಗಳ ಕಡೆ ಮುಟ್ಟ ನಿಕ್ಕೆ ಸೇರುವಂಚಿನ ಅವಕಾಶ ಉಂಟು ನನ್ನ ಸದುಪಯೋಗ ಮಾಡುತ್ತಲೇ ಮತ್ತಿನ ಮಾತೆರೆಗಳ ಪಾನಕದ ವ್ಯವಸ್ಥೆ ಉಂಟು ವೇದಿಕೆ ಕಟ್ಟಿನ ಮಾತೆರೆಗಳ ಎಲ್ಲೆಡೆ ಒಂದು ಧನ್ಯವಾದ ಸಮರ್ಪಣೆ ಮಲ್ಕೊಂಡು ಪಂಪಿನ ವಿನಂತಿ ಶಾರದಾ ಕೇಶವ್ ಕಾರ್ಯದರ್ಶಿ ಒಡಿಯೂರು ವಜ್ರಮಾತ ಮಹಿಳಾ ಘಟಕ ಇವೆರಡ ಪತ್ರಂಚಿನ ಮಾತೆರೆಗಳ ವಿನಂತಿ ಗಿನಿ ಮಾತ್ರ ಸರ್ಪ್ರೈಸ್ ಗಿಫ್ಟ್ ಪ್ರತಿ ಡ್ರಾಪ್ನ ಸರ್ಪ್ರೈಸ್ ಗಿಫ್ಟ್ ಗೌರವ ಬರ್ಪಿನ ತಿಂಗಳ ಮಲ್ಲ ಶಾಲೆ ಪಾಟ್ನಂಚಿನ ವ್ಯವಸ್ಥೆ ಅವಳು ಮಾತೆಲ್ಲ 25 ತಾರೀಕಿಗೆ ಡ್ರಾಗ್ ತೆರಬರು 10-25 ಕ್ಯಾಲೆಂಡರ್ ರೌಂಡ್ ಮಲ್ತ ದೇವಲ್ಲೇ ಏಪಲ 5 ಗಂಟೆಗೆ ಡ್ರಾಪ್ ಮಾತೆಲ್ಲ ಎಲ್ಲ ಬೋರ್ಡೆ ಪಾನಕದ ವ್ಯವಸ್ಥೆ ಪಕ್ಕಡ ಉಂಟು ನೆಟ್ಲೆಗೋಸ್ಕರ ಮಲ್ತಿ ನಾವು ಎಸ್ ಲಘು ಉಪಹಾರದ ವ್ಯವಸ್ಥೆ ಉಂಟು ದಯವಿಟ್ಟು ಸ್ವೀಕಾರ ಮಲ್ತದೆ ಕೋಡು ಪಂಪಿನ ವಿನಂತಿನ ಮಲ್ತೊಂದು ಧನ್ಯವಾದ ಸಮರ್ಪಣೆ ಇವತ್ತಿನ ಈ ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ಇದರ ಗಿಫ್ಟ್ ಸ್ಕೀಮಿನ ಡ್ರಾವನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ. ಆದ ಕಾರಣ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಅಶ್ವಿನಿ ಎಲ್ ಶೆಟ್ಟಿ ಅಧ್ಯಕ್ಷರು ರೋಟರಿ ಕ್ಲಬ್ ಇವರಿಗೂ ನಾವು ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಫಸ್ಟಿನಿಂದ ಈ 3ನೇ ಅವರ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ನಮ್ಮ ಒಡಿಯೂರು ಗುರುದೇವ ಸೇವಾ ಬಳಗದ ಅಧ್ಯಕ್ಷರಾದ ಸುಧೀರ್ ನೋಂಡ ಇವರಿಗೂ ನಾವು ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಈ 3 ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಟ್ಟಂತಹ ವಜ್ರಮಾತಾ ಮಹಿಳಾ ಘಟಕ ಪುತ್ತೂರು ಇವರ ಅಧ್ಯಕ್ಷರಾದ ನಯನಾರಿ ಇವರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ವರ್ತಕರ ಸಂಘದ ಅಧ್ಯಕ್ಷರಾದ ವಾಮನ್ ಪೈ ನಮ್ಮ
ವೇದಿಕೆಯಿದ್ದಾರೆ, ಇವರಿಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ಈ ಪ್ರಾಂತ್ಯದ ನಮ್ಮ ನಗರಸಭೆಯ ಸದಸ್ಯರಾದ ಶಶಿಕಲಾ ಹೂವಯ್ಯ ಇವರು ನಮ್ಮ ಆತ್ಮೀಯ ಬಂಧುಗಳು, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ನಮ್ಮ ಶಾರದಾಂಬ ವಿವಿಧ ದೇಶ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು 𝐁𝐫𝐲𝐻 ಇವರಿಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿ ನಮಗೆ ಕೇಶವ ಮುಟಕುಚ್ಚಿ ಇವರು ನಮ್ಮ ಅನವಗರ ಕುಟುಂಬದ ಮುಕ್ತೇಶ್ವರರು, ಇವರಿಗೂ ಕೂಡ ಈ ಸಭೆಗೆ ಆಗಮಿಸಿದ್ದಕ್ಕೆ ಇವರಿಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಮಾಲಕರ ಅಣ್ಣನವರಾದ ರವೀಂದ್ರನಾಥರವರು, ಇವರು ಬೆಲ್ಲದಲ್ಲಿ ಇವರದೊಂದು ಶಾಪ್ ಇದೆ, ಇವರು ಕೂಡ ಇದಕ್ಕೆ ಸಹಕಾರವನ್ನು ನೀಡಿಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಸ್ವಾಗತ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಾರಾಯಣ್ ಅಡ್ಕಸ್ಥಳ ಇವರು ಕೂಡ ನಮ್ಮ ಕುಟುಂಬದ ಅಧ್ಯಕ್ಷರಾಗಿದ್ದಾರೆ, ಮುಕ್ತೇಶ್ವರಾಗಿದ್ದಾರೆ. ಇವರಿಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಕಿಂಜಿಗೋಳಿ ರಾಗನಾಯ್ಡು ನಮ್ಮ ಮಂಜುನಾಥ ಅವರ ಮಾವನವರು, ಇವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮದಿಂದ ಸಹಕಾರ ಕೊಟ್ಟಂತೆ ಇನ್ನೂ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಗ್ರಾಹಕ ಮಿತ್ರರಿಗೂ, ಮಾಧ್ಯಮದವರಿಗೂ, ಸುದ್ದಿ ಬಿಡುಗಡೆಯ ಸಿಬ್ಬಂದಿಗಳಿಗೂ ಧನ್ಯವಾದವನ್ನು ಸಮರ್ಪಿಸಿದೆ. ಅದೇ ರೀತಿ ನಮಗೆ ಈ ಕಾರ್ಯಕ್ರಮಕ್ಕೆ ಬೆನ್ನುಬಿರಾಗಿ ನಿಂತುಕೊಂಡಂತ ಎಲ್ಲ ಗ್ರಾಹಕ ಬಂಧುಗಳಿಗೆ ಹಾಗೂ ಮುಖ್ಯವಾಗಿ ನಮ್ಮ ವಜ್ರಮಾತ ಮಹಿಳಾ ಘಟಕದ ಸದಸ್ಯರಿಗೂ, ಗುರುದೇವ ವರ್ಗದ ಸದಸ್ಯರಿಗೂ ಹಾಗೂ ನಮ್ಮ ಬಂಧು ಬಾಂಧವರಿಗೂ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಹಾಗೂ ಸಹಕಾರ ಕೊಟ್ಟಂತ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಿ ಕಾರ್ಯಕ್ರಮವನ್ನು ಕೊನೆಗೊಳಿಸಿದೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಮಗೆ
ಮೊಬೈಲ್ 9740242272. ಗ್ರಾಹಕ ಬಂಧುಗಳೇ, ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಸೇಲ್ಸ್ ಮತ್ತು ಸರ್ವಿಸ್ ಕ್ಷೇತ್ರದಲ್ಲಿ 28 ವರ್ಷಗಳ ಸಾರ್ಥಕ ಸೇವೆಯನ್ನ ನೀಡಿ ಗ್ರಾಹಕರ ಮನಗೆದ್ದಿರುವ ವಿಶ್ವಾಸನೀಯ 28 ವರ್ಷಗಳ ಉದ್ಯಮ ಕ್ಷೇತ್ರದ ಸಾಧನೆಯ ಹಾದಿ